ಈ ಭಾಗದ ಹಿರಿಯ ತಂತ್ರಿಲು ನಮಕ ಮಾತೃಗಳ ಮಾರ್ಗದರ್ಶಕರಾಯನಿಂಚಿನ ಉಚ್ಚಿಲಕೋಟೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರಾಯನ ಉಚ್ಚಿಲತ್ತಾಯ ನೀಲೇಶ್ವರ ಶ್ರೀ ಪದ್ಮನಾಭ ತಂತ್ರಿವರಣ್ಯರು ಲೇಸದ ಸಭಾಧ್ಯಕ್ಷತೆ ವಹಿಸರುಳ್ಳೇರು ಎಂಕಲ್ನ ಸ್ನೇಹ ಸಂಗಮ ಉಚ್ಚಿಲ ಇಂದತ್ತ ಗೌರವಾಧ್ಯಕ್ಷರಾಯನ ಶ್ರೀ ರಾಜೇಶ್ ಎ ಉಚ್ಚಿಲ್ ಮಲ್ಲ ಭಿನ್ನರಾದ ಎಂಕಲ್ನೊಟ್ಟಿಗೆ ವಿಶೇಷ ಆಹ್ವಾನಿತರಾದ ಉಪಸ್ಥಿತಿರುಪುಯರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸಂಸದರಾಯನಂಚಿನ ಲೋಕಸಭೆತ ಸಂಸದರಾಯನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಂಚನೆ ಭಾಜಪ ದಕ್ಷಿಣ ಕನ್ನಡ ಜಿಲ್ಲೆದ ಜಿಲ್ಲಾಧ್ಯಕ್ಷರಾಯನ ಸತೀಶ್ ಕುಂಪಲ ಧಾರ್ಮಿಕ ದತ್ತಿ ಇಲಾಖೆದ ಅಧ್ಯಕ್ಷರಾಯನ ಸುರೇಶ್ ಭಟ್ನಗರ ಸ್ನೇಹ ಸಂಗಮ ಕಟ್ಟಡ ಸಮಿತಿದ ಗೌರವಾಧ್ಯಕ್ಷರಾಯನ ಶ್ರೀ ಚಂದ್ರಶೇಖರ್ ಉಚ್ಚಿಲ್ ಸೋಮೇಶ್ವರ ಪುರಸಭೆತ ಉಪಾಧ್ಯಕ್ಷರಾಯನ ಶ್ರೀ ರವಿಶಂಕರ್ ಸೋಮೇಶ್ವರ ಅಸ್ತ್ರ ಗ್ರೂಪ್ ಇಂದತ ಫೌಂಡರ್ ಆಯ್ನ ಶ್ರೀ ಲಾಂಚುಲಾಲ್ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ಇಂದತ ಸ್ಥಾಪಕರು ಬೊಕ ಸಂಚಾಲಕರಾಯನಂಚಿನ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಿವೃತ್ತ ಸೇನಾಧಿಕಾರಿ ಮಾಜಿ ಶಾಸಕರಾಯನ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಮೂಡ ಕುಡ್ಲ ಇಂದತ ಗುರುಕಾರರಾಯನ ಶ್ರೀ ಸದಾಶಿವ ಉಳ್ಳಾಳ್ ಮಾಯಾ ಗ್ರೂಪದ ಪ್ರೊಪರೇಟರ್ ಆಯನಂಚಿನ ಶ್ರೀ ಹರೀಶ್ ಕಾಮತ್ ಪದ್ಮಶ್ರೀ ಎಂಟರ್ಪ್ರೈಸಸ್ ಇಂದತ ಪ್ರೊಪರೇಟರ್ ಆಯ್ನ ಶ್ರೀ ಪ್ರಭಾಕರ್ ಶೆಟ್ಟಿ ಶ್ರೀ ಉಚ್ಚಿಲ ಧೂಮಾವತಿ ಬಂಟ ದೈವಗಳ ಸೇವಾ ಸಮಿತಿ ಇಂದತ ಗುರುಕಾರರಾಯನ ಶ್ರೀ ರಾಘವ್ ಉಚ್ಚಿಲ್ ಮುಕುಲ್ನ ಮುತಾಲಿಕೆಡು ಲೇಸು ನಡಪೆರೊಂಡು 27 ವರ್ಷೋಡ್ದು ಸ್ನೇಹ ಸಂಗಮ ಐತ ಒಂಜಿ ದಿನ ದುಂಬು ಬಂಡಾರೇರುನ ಅನಿ ಒಂಜಾತ್ ಜನ ಸೇರಿರಾಪುಂಡು ಒಂಜಾತ್ ಪೂರ್ವಭಾವಿ ಐನಂಚಿನ ಜಾತ್ರೆದ ವಾತಾವರಣ ಉಂಡಾಪುಂಡು ಪನ್ಪುನ ಕಾರಣಗ್ ಬೇತೆ ಬೇತೆ ನಮೂನೆದ ಸಾಂಸ್ಕೃತಿಕ ಮನೋರಂಜನೆ ನಾಟಕ ನೃತ್ಯ ವಿನೋದಾವಳಿದೊಟ್ಟಿಗೆ ಸಭೆ ಲೇಸು ಅಟ್ಟಣೆ ಮಲ್ತೊಂದಿತ್ತು ಆಂಡ ಒಂಜಿ ಕುಟುಂಬ ಅಂದ ಆವಡಿತ್ತನ ಐಕೊಂಜಿ ಆಶ್ರಯ ನಿರೇಲು ಪನ್ಪುನೋ ಬೋಡು ಯಾಪ ಒಂಜಿ ಕುಟುಂಬದ ಯಜಮಾನೆ ಇಲ್ಲು ಕಟ್ಟುವೆನ ಅಪಗ ಆಯನ ಒಂಜಿ ಬದುಕದ ಸಾರ್ಥಕತೆದ ಹಂತಗು ಮುಟ್ಟಿನಂಚಿನ ಸಂತೋಷ ಸಂತೃಪ್ತಿ ಇಪ್ಪುಂಡು ಅವೇನ ಮುನೆಡು ಸಾರ್ವಜನಿಕ ಸೇವೆಡು ತೊಡಗಿಸಾಯಿನ ಸಂಘ ಸಂಸ್ಥೆ ಯಾಪ ಸ್ವಂತವಾಯಿನಂಚಿನ ಒಂಜಿ ಕಟ್ಟೋಣ ಕಟ್ಟುಂಡ ಆನಿ ಐಕೊಂಜಿ ಅಧಿಕೃತತೆ ತಿಕ್ಕೊಂಡು ಭೂಮಿದ ಮಿತ್ತು ಶಾಶ್ವತವಾದ ಒರಿಯುನ ಒಂಜಿ ಗುರ್ತಲ ತಿಕ್ಕೊಂಡು ಅಂಚಾದು ಆ ಸಂತೋಷಡು ಕರಿನ 37 ವರ್ಷದ ಪ್ರಯಾಣಡು ಇನಿ ಸಾರ್ಥಕವಾಯಿನ ಒಂಜಿ ಪಜ್ಜೆ ಸ್ನೇಹ ಸಂಗಮಗ ತಿಕ್ಕದಂಡು ಸ್ನೇಹ ಪನ್ಪುನಂಚಿನ ದೋಸ್ತಿಕತೆ ಮಾಧ್ಯಮ ಅದು ಸಂಗಮಿತೊಂದು ಈ ಬಾಗೋಡು ಜನಕಲ್ನ ಕಷ್ಟ ನಷ್ಟಗ ಒದಗೊಂದು ಸಾಮಾಜಿಕವಾದ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಜನಕ್ಲೆಗ್ ಎಡ್ಡೆ ಜಾಗೃತಿ ಕೂಡ ಒಂದು ಮೂಡ ಒಂದು ಬತ್ತಿನಂಚಿನ ಕೂಟ ಸ್ನೇಹ ಸಂಗಮ ಯುವವೃಂದ ಇನಿ ಕಾಂಡೆ ಪೂಜ್ಯರ್ನ ಮಾತೆರ್ನ ಉಪಸ್ಥಿತಿ ಭಿನ್ನರಿಷ್ಟರ್ನ ಕೂಡ ಟಿಕೆಟ್ ಬಾರಿ ಪೊರ್ಲುದ ಉದ್ದೀಪನದ ಲೇಸು ನಡೆತಿತ್ತು ಇತಿಹಾಸೋಡು ಒಂದು ಯಶಸ್ವಿ ಕಾರ್ಯಕ್ರಮದ ದಾಖಲಾತಿ ಆತನು ಇತ್ತೆ ಆ ಸಂತೋಷದ ಪಿನ್ನಲೆನೆ ಎದುರುದಿ ಒಂದು ಪ್ರತಿ ವರ್ಷ ಉಚ್ಚಿಲ ಜಾತ್ರೆದ ಒಂಜಿ ದಿನ ದುಂಬು ನಡಪುನಂಚಿನ ಸಭೆಲೇಸು ಐಡ್ದು ಬೊಕ್ಕ ತನಿ ಹೆಜ್ಜೆ ಪನ್ಪುನಂಚಿನ ಒಂಜಿ ನಾಟಕ ಈ ಸಭೆಲೇಸುಗು ಬತ್ತಿನಂಚಿನ ಭಿನ್ನರೇನು ಅಕ್ಕನ ಉಪಸ್ಥಿತಿನ ಮಾನಗೌರವ ಮಲ್ತೊಂದು ಇತ್ತೆ ಕ್ರಮ ಪ್ರಕಾರ ಲೇಸನು ಸುರುಮಲ್ಪುಗ ನಮ್ಮ ಮಹಿಳಾ ವೃಂದದ ಕೂಟದ ಕಲು ವೇದಿಕೆಗೆ ಬರೋಡು ದೇವರ ಸುಗಿಪು ಪಂಡದು ಲೇಸುಗು ಪೊರ್ಲುದ ಚಾಲನೆ ಕೊರೊಂದು ಈ ಮೂಲಕ ಭಿನ್ನಯ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಓ ಮಹಂತ ಶೋಕಹಂತ ಓ ಮಹಂತ ಶೋಕಹಂತ ಪಾಲಿಸೋ ಶುಭದಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ ಹೇ ಶಿವನಂದನ ಭವಾನಿ ನಂದನ ಹೇ ರಂಭಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಸುರುಮಲ್ತಿನಂಚಿನ ಪೊಂಜೋಲೆನ ಕೂಟದ ಮಾತ ಪದುಕೆರೆಗೆ ಹೊರತಾಟಿ ಬಿಟ್ಟುದು ಒಂದನೆ ಕೊರ್ಕ ಬತ್ತಿನ ಬಿನ್ನೇರು ಇತ್ತಿನ ಇಷ್ಟೇರು
ಅಕಲ್ನ ಸ್ಥಾನ ಅಕಲು ಉಪ್ಪುನಂಚಿನ ಗೌರವ ನಮಕ್ ತೆರಿದುಂಡು ಅಂಚಾದ್ ಅಕ್ಲೇನು ಪೊರ್ಲುದ ಪಾತೆರದ ಪುರ್ಪನರ್ಲಾದ್ ಈ ಲೇಸ್ಗೆ ಎದುಕೊನೋಡು ಐತ ಒಟ್ಟಿಗೆ ಇಡೇ ಮುಟ್ಟ ಸ್ನೇಹ ಸಂಗಮ ಕೂಟ ನಡತೊಂದು ಬತ್ತಿನಂಚಿನ ರೀತಿಯವು ಪೊರ್ಲುವವು ತಿರ್ಲುವವು ಪನ್ಪುನೈತ ಬಗೆಟ್ ಒಂಜಿ ಪೊಲಬಾವಡು ಐತ ಒಟ್ಟಿಗೆ ಈ ಕಾರ್ಯಕ್ರಮದ ಉಪಸ್ಥಿತಿ ದಾದ ಐತ ಅಗತ್ಯತೆ ದಾದ ಐತ ಔಚಿತ್ಯತೆ ದಾದ ಆಶಯದಾದ ಪನ್ಪುನೈಲ ಪೊಲಬಾವಡು ಅಂಚಾದ್ ಸ್ವಾಗತ ವರದಿ ಪ್ರಾಸ್ತಾವಿಕ ಮೂಜಿ ಜಬುದಾರಿನ್ಲ ಇತ್ತೆ ನಮ್ಮ ಕಾರ್ಯಂತರಾಯಿನ ಮನೋಜ್ ಉಚ್ಚಿಲ್ ಆರು ನಿಭಾವಣೆ ಮಲ್ಪೇರು ಮನೋಜ್ ಅಣ್ಣನ ವೇದಿಕೆಗೆ ಎದುಕೋನೊಂದುಲ್ಲ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ ವಂದಿಸ್ತಾ ಬಹುಶಃ ಸ್ನೇಹ ಸಂಗಮ ರಿಜಿಸ್ಟರ್ಡ್ ಉಚ್ಚಿಲ ಇದರ 38ನೇ ವರ್ಷದ ಇವತ್ತಿನ ನೂತನ ಕಟ್ಟಡ ನಿರ್ಮಾಣದ ಈ ಸಭಾ ಕಾರ್ಯಕ್ರಮ ಆಗಮಿಸಿದ ಎಲ್ಲ ಬಂಧು ಮಿತ್ರರಿಗೆ ವಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಸ್ಥಳದ ಪ್ರಧಾನ ದೇವರಾದ ಧೂಮಾವತಿ ಬಂಟ ದೇವರಿಗೆ ಶಿರಸ ನಮಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಅಭ್ಯಾಗತರಿಗೂ ವಂದಿಸುತ್ತಾ ನಮ್ಮ ಸಂಸ್ಥೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ಮಾನ್ಯರೇ, ಉಚ್ಚಿಲ ಪರಿಸರದಲ್ಲಿ ಸಾಂಸ್ಕೃತಿಕ, ಧಾರ್ಮಿಕ, ಕ್ರೀಡಾ ಚಟುವಟಿಕೆಗಳಲ್ಲಿ ಯುವಕರನ್ನು ಒಂದುಗೂಡಿಸುವ ಸಲುವಾಗಿ 1988ರಲ್ಲಿ A1 ಫ್ರೆಂಡ್ ಸರ್ಕಲ್ ಎಂಬ ಹೆಸರಿನಿಂದ ಚಿಕ್ಕ ಸಂಸ್ಥೆ ಹುಟ್ಟಿಕೊಂಡಿತು. ದಿವಂಗತ ಪ್ರಕಾಶ್ ಉಚ್ಚಿಲ ಅವರ ನೇತೃತ್ವದಲ್ಲಿ ಆರಂಭವಾದ ಈ ಸಂಸ್ಥೆ ಆರಂಭದಲ್ಲಿ ಕೇವಲ 4-5 ಯುವಕರ ಕೂಡುವಿಕೆಯಿಂದ ಕಾರ್ಯಪ್ರವೃತ್ತಿಗೊಂಡಿತು. ಆರಂಭದ ದಿನಗಳಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಸಂಸ್ಥೆ ಬರುತ್ತಾ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಉಚ್ಚಿಲ ಧೂಮಾವತಿ ಬಂಟ ದೇವಗಳ ವಾರ್ಷಿಕ ಜಾತ್ರಾ ಸಂದರ್ಭದಲ್ಲಿ ಕಳೆದ 37 ವರ್ಷಗಳಿಂದ ನಿರಂತರವಾಗಿ ತಮ್ಮ ಸೇವೆಗಳನ್ನು ನೀಡುತ್ತಾ ಬಂದಿರುವ ನಮ್ಮ ಸಂಸ್ಥೆ ಮನೋರಂಜನಾ ನೀಡುವ ನಿಟ್ಟಿನಲ್ಲಿ ಸಾಮಾಜಿಕ ಹಾಸ್ಯಮಯ ನಾಟಕ, ಸಂಗೀತ ರಸಮಂಜರಿ ಕಾರ್ಯಕ್ರಮ ನೀಡುತ್ತಾ ಬಂದಿದೆ. ಈ ಸಂದರ್ಭದಲ್ಲಿ ಸಾಮಾಜಿಕ, ಕ್ರೀಡಾ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಗುರುತಿಸಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದೇವೆ. A1 ಫ್ರೆಂಡ್ ಸರ್ಕಲ್ ತನ್ನ ದಶಮಾನೋತ್ಸವ ಸಂದರ್ಭದಲ್ಲಿ ಕೊಲ್ಯ ಮೂಕಾಂಬಿಕಾ ಕ್ಷೇತ್ರದ ಸ್ವಾಮೀಜಿ ಶ್ರೀ ರಮಾನಂದ ಸ್ವಾಮೀಜಿ ಹಾಗೂ ಕೀರ್ತಿಶೇಷ ಪದ್ಮನಾಭ ತಂತ್ರಿಗಳ ಸಲಹೆ ಮೇರೆಗೆ ಸಂಸ್ಥೆಯ ಶಿರೋನಾಮೆಯನ್ನು ಸ್ನೇಹ ಸಂಗಮ ರಿಜಿಸ್ಟರ್ಡ್ ಯುವ ವೃಂದ ಎಂದು ಮರುನಾಮಕರಣ ಮಾಡಲಾಯಿತು. ಅಲ್ಲಿಂದ ಈಚೆಗೆ ನಿರಂತರವಾಗಿ ಸಾಮಾಜಿಕ ಸೇವೆ ಮಾಡುತ್ತಾ ಬಂದಿದೆ. ಆರಂಭದಲ್ಲಿ ಕೇವಲ 4-5 ಯುವಕರನ್ನು ಒಳಗೊಂಡಿರುವ ಈ ಸಂಸ್ಥೆ ಇಂದು 100ಕ್ಕೂ ಹೆಚ್ಚು ಸದಸ್ಯ ಬಲವನ್ನು ಹೊಂದಿದೆ ಎಂಬುದು ನಮ್ಮ ಹೆಮ್ಮೆಯ ವಿಷಯ. ಉಚ್ಚಿಲ ಧೂಮಾವತಿ ಬಂಟ ದೇವಗಳ ಭಂಡಾರ ಮನೆ, ಉಚ್ಚಿಲ ಕೋಟೆ ವಿಷ್ಣು ದೇವಸ್ಥಾನ, ಉಚ್ಚಿಲ ಕೋಟೆ ಶ್ರೀ ಧೂಮಾವತಿ ಬಂಟ ದೇವಸ್ಥಾನ, ಸೋಮೇಶ್ವರ ಸೋಮನಾಥ ದೇವಾಲಯ, ಉಳ್ಳಾಲ ಚಿರೋಂ ಭಗವತಿ ಕ್ಷೇತ್ರ ಸೇರಿದಂತೆ ಸ್ಥಳೀಯ ದೇವಸ್ಥಾನಗಳಲ್ಲಿ ಪುನರ್ ಪ್ರತಿಷ್ಠಾಪನಾ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಮ್ಮ ಸಂಘದ ಸದಸ್ಯರು ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಬೀರಿ ಗಣೇಶೋತ್ಸವ ಸಮಯದಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರು ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸುವುದು ಮಾತ್ರವಲ್ಲದೆ ಶೋಭಾಯಾತ್ರೆ ಸಂದರ್ಭದಲ್ಲಿ ಪಾನೀಯ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಅದೇ ರೀತಿ ಬೀರಿ ಗಣೇಶೋತ್ಸವ ಸಮಿತಿಯ ವತಿಯಿಂದ ನಡೆಯುವ ರಕ್ತದಾನ ಶಿಬಿರದಲ್ಲಿ ನಮ್ಮ ಸಂಘದ ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ಸಾಮಾಜಿಕ ಸೇವೆಯ ಭಾಗವಾಗಿ ವರ್ಷಕ್ಕೊಮ್ಮೆ ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮ ಸಂಘದ ವತಿಯಿಂದ ಒಂದು ಹೊತ್ತಿನ ಊಟೋಪಚಾರ ನೀಡುತ್ತಾ ಬಂದಿದ್ದೇವೆ. ಅದೇ ರೀತಿ ಪಜೀರು ಗೋವರ್ಣಿತಾಶ್ರಮಕ್ಕೆ ಭೇಟಿ ನೀಡಿ ಶ್ರಮದಾನ ಮಾಡುವ ಮುಖಾಂತರ ಸೇವೆ ಸಲ್ಲಿಸಿ ಸಂತೃಪ್ತಿ ನಮ್ಮದು. ಕಳೆದ 15 ವರ್ಷಗಳಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಸ್ಥಳೀಯರಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ಮೊಸರು ಕುಡಿಕೆ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ಬರುತ್ತಿದ್ದೇವೆ. ವಿಶ್ವಕ್ಕೆ ಮಹಾಮಾರಿಯಾಗಿ ಪರಿಣಮಿಸಿದ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಉಚ್ಚಿಲ ಪರಿಸರದ ಬಡ ಕುಟುಂಬಗಳಿಗೆ ಆಹಾರ ಕಿಟ್ ವಿತರಣೆ ಮಾಡಲಾಯಿತು. ಮಾತ್ರವಲ್ಲದೆ ಕೋವಿಡ್ ವ್ಯಾಕ್ಸಿನೇಷನ್ ಕ್ಯಾಂಪ್ ಅನ್ನು ನಮ್ಮ ಸಂಘದ ವತಿಯಿಂದ ನಡೆಸಲಾಯಿತು. ಇಷ್ಟೆಲ್ಲ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದ ನಮ್ಮ ಸಂಸ್ಥೆಗೆ ಸ್ವಂತ ಕಟ್ಟಡ ಇಲ್ಲದ ಪರಿಣಾಮವಾಗಿ 4 ವರ್ಷಗಳ ಹಿಂದೆ ಊರಿನ ಹಿರಿಯರನ್ನು ಒಳಗೊಂಡ ಒಂದು ಕಟ್ಟಡ ಸಮಿತಿ ರಚಿಸಿ ವಿಜ್ಞಾಪನಾ ಪತ್ರ ಬಿಡುಗಡೆಗೊಳಿಸಿ ಅಲ್ಲಿಂದ ಈಚೆಗೆ ನಿರಂತರವಾಗಿ ಸತತ ಪ್ರಯತ್ನದಿಂದಾಗಿ ಇಂದು ಸಂಸ್ಥೆಯ ಕನಸಿನ ಕೂಸಾಗಿರುವ ಸಂಸ್ಥೆಯ ಸ್ವಂತ ಕಟ್ಟಡ ನಿರ್ಮಾಣಗೊಂಡು ಉದ್ಘಾಟನಾ ಸಮಾರಂಭದಲ್ಲಿ ನಾವು ತಲುಪಿ ಈಗ ಉದ್ಘಾಟನೆಗೊಂಡು ನಮ್ಮ 38ನೇ ವಾರ್ಷಿಕೋತ್ಸವಕ್ಕೆ ನಾವು ಪಾದಾರ್ಪಣೆ ಮಾಡುತ್ತಾ ಇದ್ದೇವೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಗೆ ನಿರಂತರವಾಗಿ ಶ್ರಮಿಸಿ ಸ್ವರ್ಗಸ್ಥರಾದ ಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಪ್ರಕಾಶ್ ಉಚ್ಚಿಲ, ಸದಸ್ಯರಾದ ದಿವಂಗತ ಹೇಮಚಂದ್ರ ಉಚ್ಚಿಲ, ದಿವಂಗತ ರಾಕೇಶ್ ಉಚ್ಚಿಲ, ಅದೇ ರೀತಿ ನಮ್ಮ ಸಂಸ್ಥೆಯ ಸಲಹೆಗಾರರು, ಗೌರವ ಸಲಹೆಗಾರರಾದ ಮಾರ್ಗದರ್ಶಕರು
ಮಾರ್ಗದರ್ಶಕರಾಗಿದ್ದ ಕೀರ್ತಿಶೇಷ ಪದ್ಮನಾಭ ತಂತ್ರಿಗಳು ಹಾಗೂ ದಿವಂಗತ ರಾಘವ ಉಚ್ಚಿಲ್ ಇವರನ್ನು ಈ ಸುಸಂದರ್ಭದಲ್ಲಿ ಸ್ಮರಿಸುತ್ತಾ ಇನ್ನು ಮುಂದಿನ ದಿನಗಳಲ್ಲಿ ಅವರು ನೀಡುವ ಮಾರ್ಗದರ್ಶನದ ಮೇಲೆಗೆ ಸಂಸ್ಥೆಯನ್ನು ಮುಂದುವರಿಸುತ್ತಾ ಇನ್ನಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುವ ಉತ್ಸಾಹದಲ್ಲಿದೆ. ಸ್ನೇಹ ಸಂಗಮ ಯುವ ವೃಂದ ಇದರ ನೂತನ ಕಟ್ಟಡ ಉದ್ಘಾಟನೆ ದಿನವಾದ ಇಂದು ಬೆಳಿಗ್ಗೆ ಸ್ಥಳ ಶುದ್ಧಿ ಗಣಹೋಮ ನಡೆಸಲಾಯಿತು. ಉಳ್ಳಾಲ ಚಿರುಂಬಗತಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ಬಾಲಕರಣ ಅವರು ಶುಭ ಹಾರೈಸಿದರು. ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಕೃಷ್ಣಶೆಟ್ಟಿ ಕೋಟೆಗಾರ್ ಗುತ್ತು ಸಂಸ್ಥೆಯ ನಾಮಫಲಕ ಅನಾವರಣಗೊಳಿಸಿದರು. ಸೋಮೇಶ್ವರ ಪುರಸಭೆಯ ಅಧ್ಯಕ್ಷೆ ಶ್ರೀಮತಿ ಕಮಲಾ ದೀಪ ಪ್ರಜ್ವಲನ ಮೂಲಕ ಶುಭ ಹಾರೈಸಿದ ನಂತರ ಚಂದ್ರಶೇಖರ್ ಉಚ್ಚಿಲಿಯವರು ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಇಬ್ಬರು ಗಣ್ಯರನ್ನು ಸ್ನೇಹ ಸಂಗಮ ಯುವ ವೃಂದ ಇದರ ವತಿಯಿಂದ ಸನ್ಮಾನಿಸಲಾಯಿತು. ಈ ಶುಭ ಸಮಾರಂಭದಲ್ಲಿ ನಮ್ಮ ಸಂಸ್ಥೆಯ ಕಟ್ಟಡ ನಿರ್ಮಾಣಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇದೇ ರೀತಿಯ ಸಹಕಾರವನ್ನು ಇನ್ನು ಮುಂದೆಯೂ ನಮ್ಮಿಂದ ನಿರೀಕ್ಷಿಸುತ್ತಿದ್ದೇವೆ. ಧನ್ಯವಾದಗಳು. ಬಹಳ ಸವಿಸ್ತಾರವಾಗಿರುವ ವರದಿಯನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಸಚಿನ್ ರಾಜ್ ಅವರಿಗೆ ಒಂದು ಚಪ್ಪಾಳೆಯ ನಮನವನ್ನು ಸಲ್ಲಿಸೋಣ. ಅತಿಥಿಗಳು ಮತ್ತು ಸೇರಿರುವಂತಹ ಸಭೆಗೆ ನಲುಮೆಯ ಸ್ವಾಗತ ಪ್ರವೀಣ್ ಬಸ್ತಿ ಇವರಿಂದ. ಯುವ ವೃಂದ ಇದರ 37ನೇ ವಾರ್ಷಿಕೋತ್ಸವಕ್ಕೆ ಬಂದಂತಹ ಎಲ್ಲ ಕಲಾಭಿಮಾನಿ ಬಂಧುಗಳನ್ನು, ಅದೇ ರೀತಿ ವೇದಿಕೆಯಲ್ಲಿದ್ದಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಮೊದಲಾಗಿ ಸ್ವಾಗತಿಸುತ್ತಾ ಸಂಜೆಯ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕಿದ್ದಾರೆ. ಸಭಾ ಕಾರ್ಯಕ್ರಮದ ಉಚ್ಚಿಲಕೋಟೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಶ್ವರರಾಗಿರುವಂತಹ ಉಚ್ಚಿಲತಾಯ ನೀಲೇಶ್ವರ ಶ್ರೀ ಪದ್ಮನಾಭ ತಂತ್ರಿಗಳನ್ನು ಪ್ರೀತಿಪೂರ್ವಕವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇವರಿಗೆ ಸುರೇಶ್ ಉಚ್ಚಿಲ್ ವೇದಿಕೆಗೆ ಬಂದು ಗೌರವಪೂರ್ವಕವಾದ ಸ್ವಾಗತವನ್ನು ಮಾಡಬೇಕಾಗಿ ಕೋರಿಕೆ. ಸುರೇಶ್ ಉಚ್ಚಿಲ್ ಸ್ವಾಗತಿಸೋಣ. ಈ ದಿನದ ದಿವ್ಯ ಉಪಸ್ಥಿತರಿರುವಂತಹ ನಮಗೆಲ್ಲರಿಗೂ ಮಾರ್ಗದರ್ಶಕರು, ಈ ಭಾಗದ ತಂತ್ರಿವರೇಣ್ಯರಾಗಿರುವ ಉಚ್ಚಿಲಕೋಟೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರಾದ ಉಚ್ಚಿಲತ್ತಾಯ ನೀಲೇಶ್ವರ ಶ್ರೀ ಪದ್ಮನಾಭ ತಂತ್ರಿವರೇಣ್ಯರಿಗೆ ಸೇರಿದ ಸಮಸ್ತರ ಪರವಾಗಿ ಹೃದಯಪೂರ್ವಕ ಮನಪೂರ್ವಕ ಸ್ವಾಗತ, ಶುಭ ಸ್ವಾಗತ. ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರು ಗೊತ್ತು ಇವರು ವಹಿಸಿಕೊಳ್ಬೇಕಿತ್ತು. ಕಾರಣಾಂತರಗಳಿಂದ ಈ ಒಂದು ವೇದಿಕೆಗೆ ಅವರು ಬರಲಿಲ್ಲ. ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಿದ್ದಾರೆ ನಮ್ಮ ಈ ಒಂದು ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ ರಾಜೇಶ್ ಎ ಉಚ್ಚಿಲ್ ಇವತ್ತಿನ ಸಭೆಯನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಇವರಿಗೆ ಇವತ್ತಿನ ಕಾರ್ಯಕ್ರಮದ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇವರಿಗೆ ರಾಜೇಶ್ ಎನ್ ಉಚ್ಚಿಲ್ ಇವರು ವೇದಿಕೆಗೆ ಬಂದು ಶಾಲು ಹಾಕಿ ಸ್ಮರಣಿಕೆಯನ್ನು ನೀಡಿ ಸಾಂಕೇತಿಕ ಸ್ವಾಗತವನ್ನು ನೀಡಬೇಕಾಗಿ ವಿನ್ನಹ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ರಾಜೇಶ್ ಎ ಉಚ್ಚಿಲ್ ಇವರಿಗೆ ರಾಜೇಶ್ ಎನ್ ಉಚ್ಚಿಲ್ ಇವರಿಂದ ಪ್ರೀತಿಯ ಸ್ವಾಗತ. ಅದೇ ರೀತಿ ನಮ್ಮೊಂದಿಗೆ ನಮ್ಮ ಪ್ರೀತಿಯ ಲೋಕಸಭಾ ಸಂಸದರಾಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಈ ಒಂದು ಸಭೆಯನ್ನು ಚಂದ ಕಾಣಿಸಿಕೆ ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಇವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇವರಿಗೆ ನಿಖಿಲ್ ಮಾಡ ವೇದಿಕೆಗೆ ಬಂದು ಸಂಸದರಿಗೆ ಗೌರವಪೂರ್ವಕವಾಗಿ ಉಚ್ಚಿಲ ಜಾತ್ರೆಯ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನ್ನಹ ಹೃದಯ ತುಂಬಿದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ ನಮ್ಮೆಲ್ಲರ ಹೆಮ್ಮೆಯ ಸಂಸದರಾಗಿರುವ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರನ್ನು. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾಗಿರಬಹುದು, ಸಲಹೆಯನ್ನು ಕೊಡುವಂತಹವರಾಗಿರಬಹುದು, ಈ ಸ್ನೇಹ ಸಂಗಮ ಕಟ್ಟಡ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ ಚಂದ್ರಶೇಖರ್ ಉಚ್ಚಿಲ್ ನಮ್ಮೊಂದಿಗೆ ಇದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಪ್ರಸಾದ್ ಉಚ್ಚಿಲ್ ವೇದಿಕೆಗೆ ಬಂದು ಶಾಲು ಹಾಕಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೋರಿಕೆ. ಪ್ರಸಾದ್ ಉಚ್ಚಿಲ್.
ಅದೇ ರೀತಿ ನಮ್ಮೊಂದಿಗೆ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ರವಿಶಂಕರ ಸೋಮೇಶ್ವರ ನಮ್ಮೊಂದಿಗೆ ಇದ್ದಾರೆ. ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಧನ್ರಾಜ್ ಶೆಟ್ಟಿ ವೇದಿಕೆಗೆ ಬಂದು ಶಾಲು ಹಾಕಿ ಸ್ಮರಣಿಕೆಯನ್ನು ನೀಡಿ ನಲುಮೆಯಿಂದ ಸ್ವಾಗತಿಸಬೇಕಾಗಿ ಭಿನ್ನಹ ಧನ್ರಾಜ್ ಶೆಟ್ಟಿ. ಅದೇ ರೀತಿ ಧಾರ್ಮಿಕ ದತ್ತಿ ಇಲಾಖೆಯ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಶ್ರೀ ಸುರೇಶ್ ಭಟ್ನಗರ ನಮ್ಮೊಂದಿಗೆ ಇದ್ದಾರೆ. ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸುಧೀರ್ ಉಚ್ಚಿಲ್ ವೇದಿಕೆಗೆ ಬಂದು ಶಾಲು ಹಾಕಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೋರಿಕೆ ಸುಧೀರ್ ಉಚ್ಚಿಲ್. ಅದರೊಟ್ಟಿಗೆ ನಮ್ಮೊಂದಿಗೆ ನಮ್ಮ ಎಲ್ಲ ಕೆಲಸಗಳಿಗೂ ನಮ್ಮೊಂದಿಗೆ ಬೆನ್ನು ತಟ್ಟಿ ನಮ್ಮನ್ನು ಸಹಕರಿಸುವಂತವರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ ಇದರ ಫೌಂಡರ್ ಶ್ರೀ ರವೀಂದ್ರ ಶೆಟ್ಟಿ ಉಳಿದಟ್ಟು ನಮ್ಮೊಂದಿಗೆ ಇದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಕೋಶಾಧಿಕಾರಿಯಾಗಿರುವ ಶ್ರೀ ಶರತ್ ಬಸ್ತಿ ವೇದಿಕೆಗೆ ಬಂದು ಶಾಲು ಹಾಕಿ ಸ್ಮರಣಿಕೆಯನ್ನು ನೀಡಿ ಉಲುಮೆಯಿಂದ ಸ್ವಾಗತಿಸಬೇಕಾಗಿ ಕೋರಿಕೆ ಶ್ರೀ ಶರತ್ ಬಸ್ತಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಉಚ್ಚಿಲ ಧೂಮಾವತಿ ಬಂಟದೈವಗಳ ಸೇವಾ ಸಮಿತಿಯ ಅಧ್ಯಕ್ಷರು, ನಮ್ಮ ಸಮಿತಿಯ ಒಬ್ಬ ಸದಸ್ಯರು ಆಗಿರುವಂತಹ ಶ್ರೀ ರಾಘವ ಉಚ್ಚಿಲ್ ನಮ್ಮೊಂದಿಗಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಲತೀಶ್ ಉಚ್ಚಿಲ್ ವೇದಿಕೆಗೆ ಬಂದು ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವದಿಂದ ಸ್ವಾಗತಿಸಬೇಕಾಗಿ ಕೋರಿಕೆ ಲತೀಶ್ ಉಚ್ಚಿಲ್. ಅದೇ ರೀತಿ ಇನ್ನೊಬ್ಬರು ಮುಖ್ಯ ಅತಿಥಿ ಇವತ್ತಿನ ಬೆಳಿಗ್ಗೆಯ ನಮ್ಮ ವೇದಿಕೆಯನ್ನು ಬಹಳ ಚಂದವಾಗಿ ನಮಗೆ ಮಾಡಿಸಿಕೊಟ್ಟಿದ್ದಾರೆ ಶ್ರೀ ಅಖಿಲ್ ಇವರು ನಮ್ಮೊಂದಿಗೆ ಇದ್ದಾರೆ. ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನವೀನ್ ಎಲ್ ಸಾಲ್ಯಾನ್ ವೇದಿಕೆಗೆ ಬಂದು ಶಾಲು ಹಾಕಿ ಸ್ಮರಣಿಕೆ ಮೂಲಕ ಸ್ವಾಗತಿಸಬೇಕಾಗಿ ಕೋರಿಕೆ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗೆ ನಮ್ಮ ಆತ್ಮೀಯರಾಗಿರುವಂತಹ ಶ್ರೀಮತಿ ಸರಿತಾ ಅಶೋಕ್ ನಮ್ಮೊಂದಿಗೆ ಇದ್ದಾರೆ. ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ಯಶಸ್ವಿನಿ ಶೈಲೇಶ್ ವೇದಿಕೆಗೆ ಬಂದು ಶಾಲು ಹಾಕಿ ಸ್ಮರಣಿಕೆ ನೀಡಿ ಸ್ವಾಗತಿಸಬೇಕಾಗಿ ಕೋರಿಕೆ. ಅದೇ ರೀತಿ ನಮ್ಮೊಂದಿಗೆ ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗೆ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಸಚಿನ್ ರಾಜೆ ನಮ್ಮೊಂದಿಗೆ ಇದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಈ ಒಂದು ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಂತಹ ಕಲಾಭಿಮಾನಿ ಬಂಧುಗಳು ನೀವೆಲ್ಲರೂ ಇದ್ದೀರಿ. ನಿಮಗೂ ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ, ಅದೇ ರೀತಿ ಹೊಸಕುರಲ್ ದೃಶ್ಯ ಮಾಧ್ಯಮ ಇವರಿಗೂ ಸಹ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಮಾಡ್ತಾ, ಅದೇ ರೀತಿ ಇವತ್ತಿನ ವೇದಿಕೆಯಲ್ಲಿ ಅಭಿನಂದನೆಯನ್ನು ಸ್ವೀಕರಿಸಲಿರುವಂತಹ ಎಲ್ಲ ಅಭಿನಂದರಿಗೂ ಗೌರವಾನ್ವಿತ ಸ್ವಾಗತವನ್ನು ಮಾಡ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಬೊಳ್ಳಿ ಮೂಡುದು ಬೊಳ್ಳೇರಿ ಮಾಣಿಕ ದನಿ ಕೊರದು ಉದಿಯ ಬೆಂದಿನ ಬಾಲಭಾಸ್ಕರೆ ನೆತ್ತಿಮಿತ್ತಿಗು ಬೋದು ಅವಳು ಉರಿ ಉಷ್ಣದ ವಸಯ ತೋಜಾದು ಪಿರ ಕಡಲ ಪುಡೆಕ್ ಸಿರ್ತಮೀಯರೆಂದ ಅನುವಾದ ಪೊರ್ಲುದ ಇರ್ಲೊಂಜಿ ಸಾರ್ಪತ್ಯಾತಿನ ವೇಳ್ಯೋಡು ಲೋಕಗು ಬೊಳ್ಪು ಕೊರಡು ಬೊಳ್ಪು ತೋಜಾವಡು ಪನ್ಪುನ ಸಲಾದು ಗೇನದ ತುಡರೊಂಜಿ ಬೆಳಗಾವಡು ಆ ತುಡರು ನಮ್ಮ ಮೈನ್ಲ ಮನಸ್ಸನ್ಲ ಬೆಳಗೋಡು ಇಲ್ಲಿನ್ಲ ಬೆಳಗೋಡು ಸಮಾಜನು ಬೆಳಗೋಡು ಆ ಮುಖೇನ ಭಾರತ ವಿಶ್ವರೂಪವಾದ ತೋಜೋಡು ಪನ್ಪುನ ಸದುದ್ದೇಶೋಡು ಇತ್ತೆ ಸ್ನೇಹ ಸಂಗಮ ರಿಜಿಸ್ಟರ್ ಯುವ ವೃಂದ ಇಂದತ್ತ ಈ ಸಲತ ಉಚ್ಚಿಲ ಜಾತ್ರೆದ ಈ ಸಭೆಲೇಸ್
ತುಡರು ಬೆಳಗುನ ಮೂಲಕ ಉದ್ದೀಪನದ ಚಾಲನೆಯನ್ನು ಪಡೆಯುವುದುಂಡು. ತುಡರ್ ಬಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಮಲ್ಪೊಡು ಪನ್ಪುನ ಸಲಾದ್ ಭಾರಿ ಅಂಗಲಾಪುಡಿತ್ತಿನಂಚಿನ ಸಭೆ ಕೂಟ ಆ ಪುಣ್ಯ ಕ್ಷಣ ಕಣ್ಣೆದುರು ಸಾರ್ಪತ್ಯಾಂಡು ಈ ಮಣ್ಣದ ಶಕ್ತಿ ನಮ್ಮನಂಬೊಂದು ಬತ್ತಿನ ದೇವರು ಈ ಸೀಮೆದ ಮಾಗಣೆದ ದೇವರು ಬುರುಳುಡು ನಡಪಾಯರ ಪನ್ಪುನ ಸದಾಶಯದೊಟ್ಟಿಗೆ ತುಡರ ಬೆಳಗಿನಂಚಿನ ತಂತ್ರಿ ವರೆಣ್ಯರ್ನ ಕರಾರವಿಂದಗ್ ಮುಂಡ ಮುಟ್ಟಾದು ವಂದನೆ ಮಲ್ತೊಂದುಲ್ಲ ಮಾತ ಭಿನ್ನರಿಷ್ಟರ ಕೈ ಸೇರಿಯರಿ ಈ ಪುಣ್ಯ ಕಾರ್ಯಡು ಅಕ್ಲೆಗಲ ಸೊಲ್ಮೆಲೆನ ಸಂದಾಯ ಮಲ್ತೊಂದು ಉದಿಪನ್ನದ ಬೊಕ್ಕ ಉದಿಪನ್ನದ ಮದಿಪುಕ್ಕೆ ಏನೋಡು ಒಂದು ಅಂಗಲಾಪು ಅಂಡ ನಮ್ಮ ಭಾರಿ ಪೊರ್ಲುಡು ಭಾರಿ ಸಂತೋಷಡು ಒಂದು ಅವಕಾಶ ಮಲ್ತು ಕೊರಡು ನಮ್ಮ ಸಂಸದರಿಗೆ ನಮಕ್ ನಮ್ಮನೆ ಆಯ್ನ ಭಾರಿ ಸಕ್ರಿಯವಾಯಿನ ಮಾತಾ ಕಡೆಕ್ ಮಾತಾ ಸಮಯಗ್ ಎತ್ತು ನಂಚಿನ ಒಂಜಿ ಸಂಸದರು ಬೋಡು ಪನ್ಪುನ ಅಂಗಲಾಪುಗು ದಿಟ್ಟವಾಯಿನ ಸ್ಪಷ್ಟವಾಯಿನ ಉತ್ತರವಾದ ಪುನರ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇನಿ ದೂರದ ಪಾತೆರ ಬುಡ್ಕ ಕಾಲಿ ಕುಡ್ಲಡೆ ಬೋಡಿತ್ತಿನಾತ್ ಲೇಸ ಕಾರ್ಯಲುಂಡು ಅವು ಪೂರ ಇತ್ತನಲ ಅಡೆ ಮಾತ ಕಡೆಕಲ ಹೊರವರ ಮೋನೆ ತೋಜಾದ ಅಕಲಿಗೆ ಶುಭ ಹಾರೈಸೋದು ಬರ್ಪುನೊಟ್ಟಿಗೆ ಉಚ್ಚಿಲದ ಕಾರ್ಯಕ್ರಮ ನೇತ್ರಾವತಿದ ಆಪುಡೆಟು ಪುನ ಕಾರ್ಯಕ್ರಮ ಯಾನು ಪೋತಿಜಿನಲ್ಲ ಅವಳು ಕಾರ್ಯಕ್ರಮ ನಡಪುಂಡು ಪನ್ಪುನ ನಿರ್ಲಕ್ಷ್ಯ ಇಜ್ಜಾಂದೆ ಇಜ್ಜಿ ಎನ್ನ ಕರ್ತವ್ಯ ಜವನೇರು ಎನ್ನ ಮಿತ್ತು ಮೋಕೆ ದೀತೆರು ಉಚ್ಚಿಲದಕ್ಕನ ಮೋಕೆಗೆ ಯಾನು ಬೋಡು ಪನ್ಪುನ ಸದಾಶಯದಿ ಒಂದು ಬಾರಿ ಅರ್ತಿ ಬರ್ತಿಡು ನಮ್ಮ ಬ್ರಿಜೇಶ್ ಚೌಟೇರ್ ಬೈದೇರು ಚೌಟೇರ್ನ ಬಾರಿ ಪುರ್ಲುದ ಮದಿಪುಕಿನೆರೆ ಅಂಗಲಾಪುಡುಲ್ಲ ಅವರ ಜೋರಾದ ತಾಟಿ ಬೊಟ್ಟುದರೆಗೆ ಅಭಿನಂದನೆ ಪನೊಂದು ಉಚ್ಚಿಲಡಿತ್ತೆ ನಮ್ಮ ಸಂಸದರ ಪಾತಿರುವರು ಕೇನಗ ಉಚ್ಚಿಲದ ಸ್ನೇಹ ಸಂಗಮ ರಿಜಿಸ್ಟರ್ಡ್ ಯುವ ವೃಂದದ ಈ ಒಂದು ಸಂತೋಷವಾದ ಕಾರ್ಯಕ್ರಮ ಇವತ್ತು ನವೀಕೃತ ಕಟ್ಟಡದ ಉದ್ಘಾಟನೆ ಬೆಳಿಗ್ಗೆ ನಡೆದಿದೆ. ಸಾಯಂಕಾಲ ಸಭಾ ಕಾರ್ಯಕ್ರಮ ನಡೀತಾ ಇದೆ. ಅಂಥ ಸಭಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡಿ ಉದ್ಘಾಟಿಸಿರುವಂಥ ಉಚ್ಚಿಲ ಕೋಟೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತಸ್ಥರಾಗಿರುವಂಥ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳೇ, ವೇದಿಕೆಯಲ್ಲಿರುವಂಥ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀ ರಾಜೇಶ್ ಉಚ್ಚಿಲ್ ಅವರೇ, ಈ ಸ್ನೇಹ ಸಂಗಮ ಕಟ್ಟಡ ಸಮಿತಿಯ ಗೌರವಾಧ್ಯಕ್ಷರು ನನ್ನ ಆತ್ಮೀಯರು ಆಗಿರುವಂಥ ಚಂದ್ರಶೇಖರ್ ಉಚ್ಚಿಲ್ ಅವರೇ, ಧಾರ್ಮಿಕ ದತ್ತಿ ಇಲಾಖೆಯ ಅಧ್ಯಕ್ಷರಾಗಿರುವ ಸುರೇಶ್ ಭಟ್ನಾಗರ್ ಅವರೇ, ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾಗಿರುವಂಥ ರವಿಶಂಕರ್ ಸೋಮೇಶ್ವರ ಅವರೇ, ನನ್ನ ಆತ್ಮೀಯರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರು ಆಗಿರುವಂಥ ರವೀಂದ್ರ ಶೆಟ್ರೆ, ಉಚ್ಚಿಲ ಧೂಮಾವತಿ ಬಂಟ ದೈವಗಳ ಸೇವಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ರಾಘವ್ ಉಚ್ಚಿಲ್ ಅವರೇ, ಶ್ರೀ ಅಖಿಲ್ ಅವರೇ, ಶ್ರೀಮತಿ ಸರಿತಾ ಅಶೋಕ್ ಅವರೇ, ವಿಶೇಷವಾಗಿ ಈ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸಚಿನ್ ರಾಜ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಆತ್ಮೀಯ ಮಿತ್ರರಾಗಿರುವ ಅರುಣ್ ಉಳ್ಳಾಲ್ ಅವರೇ, ಎಲ್ಲ ಸ್ನೇಹ ಸಂಗಮದ ಎಲ್ಲ ಆತ್ಮೀಯ ಸದಸ್ಯರೇ, ಮದಿಪು ಕೊರ್ಪನಾಥ್ ಮಲ್ಲ ಜನ ಏನತ್ತ ಅತ್ತೆಡ್ಡೆ ಪಾತ್ರರಲ್ಲೇ ಹೆಂಗೆ ಗೊತ್ತಿಜ್ಜಿ ಅರುಣ್ ಉಳ್ಳಾಲ್ ಲೆಕ್ಕ ಅಂಡ ಖಂಡಿತವಾದ್ಲ ಒಂಜಿ ಪ್ರೀತಿದ ಲೆಪ್ಪನಾಗ ಪ್ರೀತಿಗೆ ಓಕೊರ್ದು ಬರೋಡ್ಗೆ ಅಂಚಾದ್ರ ನಿಮ್ಮ ಹೆಸರಲ್ಲೇ ಸ್ನೇಹ ಸಂಗಮ ಇದೆ. ಅಂಥ ಸ್ನೇಹದ ಸಂಗಮ ಆಗುವಂಥ ಸಂದರ್ಭದಲ್ಲಿ ತಾವು ಪ್ರೀತಿ ಇಟ್ಟು ವಿಶ್ವಾಸ ಇಟ್ಟು ನನ್ನನ್ನು ಗೆಲ್ಲಿಸಿ ಕಳಿಸಿದ ಮೇಲೆ ಇವತ್ತು ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಕರೆದಿರುವಂಥ ಸಂದರ್ಭದಲ್ಲಿ ಆ ಸ್ನೇಹಕ್ಕೆ ನಾನು
ಕಿವಿ ಕೊಡದಿದ್ದರೆ, ಆ ಸ್ನೇಹದ ಕರೆಗೆ ನಾನು ಹೋಗಡದಿದ್ದರೆ ನನ್ನಂಥ ವ್ಯಕ್ತಿ ಇನ್ನೊಬ್ಬ ಇರಲಿಕ್ಕಿಲ್ಲ. ಹಾಗಾಗಿ ನಿಮ್ಮ ಸ್ನೇಹದ ಕರೆಗೆ ಹೋಗೊಟ್ಟು ಇಲ್ಲಿ ಬಂದಿದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸದ ಋಣವನ್ನು ತೀರಿಸಲಿಕ್ಕೆ ಇಲ್ಲಿ ಬಂದಿದ್ದೇನೆ ಅಂತ ಅತ್ಯಂತ ವಿನೀತನಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಸಂಸದನಾಗಿ ಒಂದು 6 ತಿಂಗಳಾಗಿದೆ. ಹಾಗಾಗಿ ಹೋದಲ್ಲಿ ಬಂದಲ್ಲಿ ವಿಶೇಷವಾಗಿ ಒಂದು ಸ್ಥಳಕ್ಕೆ ಹೊಸದಾಗಿ ಹೋಗುವಂಥ ಸಂದರ್ಭದಲ್ಲಿ ಸಂಸದನಾಗಿ ನನ್ನ ಕರ್ತವ್ಯ ಅಂತ ಭಾವಿಸ್ತಾ ಇದ್ದೇನೆ. ಸೇರಿರುವಂಥ ಎಲ್ಲ ಬಂಧುಗಳಿಗೆ, ವಿಶೇಷವಾಗಿ ತಾಯಂದಿರಿಗೆ, ನಿಮ್ಮ ಆಶೀರ್ವಾದ ಇಲ್ಲದಿದ್ದರೆ, ನಿಮ್ಮ ಪ್ರೀತಿ ವಿಶ್ವಾಸ ಇಲ್ಲದಿದ್ದರೆ, ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಂಥ ಒಬ್ಬ ವ್ಯಕ್ತಿ, ಅದು ಕೂಡ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ನನ್ನಂಥ ವ್ಯಕ್ತಿ ಟಿಕೆಟ್ ಸಿಗ್ತದೆ ಅನ್ನುವಂಥ ಯೋಚನೆ ಇಡೋದೇ ಕಷ್ಟ. ಆ ರೀತಿಯ ಒಂದು ಆಕಾಂಕ್ಷೆಯನ್ನು ಇಟ್ಟಂಥ ವ್ಯಕ್ತಿಗೆ ನಮ್ಮ ಪಾರ್ಟಿ ಪೂರಕವಾಗಿ ಸ್ಪಂದಿಸಿರುವಂಥದ್ದು ಖಂಡಿತವಾಗಿಯೂ ಈ ನೆಲದ ದೈವದೇವರ ಆಶೀರ್ವಾದದ ಕಾರಣಕ್ಕೆ, ನಿಮ್ಮಂಥವರ ಪ್ರಾರ್ಥನೆ ಕಾರಣಕ್ಕೆ ಅಂತ ನಾನು ಅತ್ಯಂತ ವಿಶ್ವಾಸದಿಂದ ಮತ್ತು ಅತ್ಯಂತ ನಂಬಿಕೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮೊದಲಿಗೆ ತಮ್ಮೆಲ್ಲರಿಗೂ ಕೈ ಮುಗಿದು ತಲೆಬಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಲೆಯನ್ನ ಈ ಸಂದರ್ಭ ಈ ತುಳು ಅಪ್ಪೆ ಜೋಕುಲ್ನ ಸೇವೆ ಮನ್ಪುನೊಂಜಿ ಮಲ್ಲ ಅವಕಾಶ ಎಂಕ್ ತಿಕ್ಕಿದ್ನಂಚಿನ ಈ ಸಂದರ್ಭ ಎಂದುವೆ ಮುಟ್ಟದ ತಲಪಾಡಿದ ದಸ್ ದೂರದಯತ್ತೆ ನಮ್ಮ ಅಪ್ಪೆಲ್ಲ ತಲಪಾಡಿ ದೊಡ್ಡ ಮನೆ ಅಂಚಾದ್ರ ಎಲ್ಲಿ ಒಪ್ಪನಾಗ ಒಂದುವೇ ರೋಡ್ 42 ಬಸ್ ಪೋಂದಿತ್ತೆ ಕೊಡ್ಲಾಗೆ ರಜೆಟ್ ಬತ್ತದ ರಜೆಡ್ದು ವಾಪಸ್ ಶಾಲೆಗೆ ಪೋಪ್ನಂಚಿನ ಸಂದರ್ಭ 42 ನಂಬರ್ ಆತ 42 ಪೋಂದಿತ್ತೆ ಅಪ್ಪ ಉಚ್ಚಿಲ ಈತ್ ಇಜ್ಜಂಡ್ ತಲಪಾಡಿದ್ದು ಪಿದಣ್ಣ ಬೀರಿ ಒಂಜಿ ಎಲ್ಲಿಪೇಟೆ ಆಯ್ತು ಬೊಕ್ಕ ತೊಕ್ಕೊಟ್ಟು ಅಂಚಾದ್ರೆ ಈ ಭಾಗಕ್ಕೆ ಬಂದಾಗ ಒಲೋ ಎಂಕಲ್ನ ಊರು ಅಂತ ಬಂದ್ಪುನ ಭಾವನೆ ಸಹಜವಾದ ಬರ್ಪುಣ್ ಆ ಊರು ಡೇತಿತ್ತ ಅಂತ ಬೇತ ಪ್ರಶ್ನೆ ಅಂಡ್ ಆ ಊರಿಗೆ ಬಂದಾಗ ಎಂಕಲ್ನ ಊರು ಎಂಕಲ್ನ ಜನ ಅಂತ ಬಂದ್ಪುನ ಭಾವನೆ ಸಹಜವಾದ ಎಂಕ್ ಬರ್ಪುಂಡು ತಲಪಾಡಿಗೆ ಬಂದಾಗ ಬೀರಿಗೆ ಬಂದಾಗ ಈ ಬರಟ್ಟು ಮೀನೋಡಿಗೆ ಪೋನಾಗ ಆ ಬರಟ್ಟು ಶಾಂತಿಯಾಗಿ ಪೋನಾಗ ನಮ್ಮ ಊರು ಅಂತ ಬಂದ್ಪುನ ಭಾವನೆ ಅಂಚಾದ್ರ ಈ ಸಂದರ್ಭಡಿಯಾನ ನಿಕ್ಲಿಗೆ ಎನ್ನ ಊರದ ಜನಕ್ಲಿಗೆ ಪನ್ಪನಿದಾದ ಅಂತ ಪಂಡ ಈ ಒಂದು ಅವಕಾಶ ತಿಕ್ಕಿನಂಚಿನ ಸಂದರ್ಭಡಿ ಯಾನ ಅತ್ಯಂತ ಪ್ರಾಮಾಣಿಕವಾದ ಧರ್ಮದ ಸಾಧಿಡ್ ಈ ನೆಲತ ನಮ್ಮ ಹಿರಿಯಾಕಲು ಪಾಡ್ದಿನ ಸಾಧಿದದುಂಡ ಆ ಸಾಧಿಡ್ ಅತ್ಯಂತ ನಿಯತ್ತಿಡ್ ಈ ಭಾಷೆ ಸಂಸ್ಕೃತಿ ನಮ್ಮ ವಿಚಾರವಾಯನ ಹಿಂದುತ್ವ ನಮ್ಮ ಜನಕಲ್ನ ಅಪೇಕ್ಷೆ ಆಕಾಂಕ್ಷೆಗಳಿಗೆ ಪ್ರಾಮಾಣಿಕವಾಯನ ಬೇಲೆ ಮನ್ಪೆ ಧರ್ಮದ ಸಾಧಿಡ್ ನಡಪೆ ಅಂತ ಪಂಪ ಪಾತ್ರನ ಸುರುಕು ಆಧುನಿಕಲಿಗೆ ಪಂಡ್ರೆ ಬಯಸೊಂದಿಲ್ಲ ಧರ್ಮದ ಸಾಧಿಡ್ ಪೋಂಡಗೆ ಈ ನೆಲತ ಸಂಸ್ಕೃತಿ ಪನ್ಪುಂಡು ನಮ್ಮ ಹಿರಿಯಾಕುಲ್ ಪನ್ಪೇರು ಧರ್ಮದ ಸಾಧಿಡ್ ಪೋಂಡ ಗುರಿ ಸ್ಪಷ್ಟವಾದಿತ್ತಂಡ ಭಗವಂತನ ಆಶೀರ್ವಾದ ಖಂಡಿತ ಉಪ್ಪುಂಡು ಒಂದು ಪನ್ಪುನ ಪಾತೆರ ಈತ್ ದಿನಮೊಟ್ಟ ಎಂಕ ಅನುಭವ ಬೈದು ನನ್ನ ದುಂಬುಗ್ಲವ ಆಪುಂಡು ಒಂದು ಪನ್ಪುನ ವಿಶ್ವಾಸ ಉಂಡು ಅಂಚಾದ್ರ ಧರ್ಮದ ಸಾಧಿಡ್ ಪೋಪೆ ಪ್ರಾಮಾಣಿಕವಾಯನ ಬೇಲೆ ಮನ್ಪೆ ಅಂತ ಪನ್ಪುನ ಸುರೂತ ವಿಶ್ವಾಸದ ಪಾತೆರ ನಿಗ್ಲಿಕ್ಕೆ ಪಂಡ್ರೆ ಬಯಸೊಂದಿಲ್ಲ ಯಾನ್ ಮೂಲ ಸೇರಿದಿನ ಮಾತು ಅಪ್ಪೆಲ್ಲಿಗೆ ವಿಶೇಷವಾದ ಧನ್ಯವಾದನ ಪಂಡ್ರೆ ಬಯಸೊಂದಿಲ್ಲ ಎನ್ನ ಚುನಾವಣೆದ ಸಂದರ್ಭ ಅದಪ್ಪು ಎನ್ನ ಜೀವನಡ ಅದು ಅಪ್ಪೆಲ್ಲ ನಮ್ಮಲ್ಲ ಪಾತ್ರ ಉಂಡು ಅಪ್ಪೆಲ್ಲು ಬರೀ ಬಂಗದ ಇಲ್ಲಾಡೆ ಪುಟ್ಟಿದ್ನ ಬಾರಿದಲ್ಲ ದುಡ್ಡದ ಇಲ್ಲಾಡೆ ಪುಟ್ಟಿದ್ನ ಆಯ್ತು ಅಂಚಾದ್ರ ಅಪ್ಪೆಲ್ಲು ಹೆಂಗೆ ಸಾಧಿತ ಹಚ್ಪಾದ್ನಕ್ಲು ಎನ್ನ ಚುನಾವಣೆಡಂತೂ ವಿಶೇಷವಾದ ಅಪ್ಪೆಲ್ಲು ಮಲ್ಲ ರೀತಿಡ್ ಸಾಕಾರ ಕೊಡ್ತಾರೆ ಮಲ್ಲ ರೀತಿಡ್ ಪ್ರೀತಿ ವಿಶ್ವಾಸನ ತೊಚ್ಪಾದ್ರೆ ಅಂಚಾದ ಅಪ್ಪೆಲ್ಲಿಗೆ ವಿಶೇಷವಾದ ಧನ್ಯವಾದನ ಪನೊಂದು ಈ ಸ್ನೇಹ ಸಂಗಮದ ಜವನಿರ್ಮನ್ ನಂಚಿನ ಬೇಲೆದಾದುಂಡ ಕರಿನ 38 ವರ್ಷದ್ದು ಒಂಜಿ ಊರುಡು ಒಂಜಿ ಧಾರ್ಮಿಕ ಉತ್ಸವನೊಂಜಿ ನಿಮಿತ್ತವಾದ ದಿವೊಂದು ಊರದ ಜವನಿಯರನ್ನು ಒಟ್ಟು ಸೇರ್ಸ ಒಂದು ಊರ್ದಕ್ಲೇನು ಮಾತು ಒಟ್ಟು ಸೇರ್ಸ ಒಂದು ಇನ್ನಿತ ಬದಲಾಯಿನ ಪರಿಸ್ಥಿತಿ ಕೂಡು ಕುಟುಂಬ ಪೋಪನಂಚಿನ ಸಂದರ್ಭ ಕೂಡು ಕುಟುಂಬ ಇಜ್ಜಿ ನೀವಲ್ಲ ಅಂಚಿನ ಸಂದರ್ಭ ಪ್ರಾಯಶಃ ಈ ರೀತಿಯ ಸಂಘಟನೆಗಳನ್ನು ನಮ್ಮನ್ನು ಒಟ್ಟುವರಿಪಾಯರ ನಮ್ಮನ್ನು ಮಾತಾಡಲ್ಲ ಒಟ್ಟು ಸೇರ್ಸಾಯಜಿಂದ ಒಟ್ಟು ಯೋಚನೆ ಬರ್ಪುಜಿಗೆ ಒಟ್ಟು ಸೇರೋಡಿಗೆ ಒಂಜಿ ಕಡೆ ಅಂಚಾದ್ರ ಒಟ್ಟು ಸೇರ್ಸವನ ಅಂಚಿನ ಒಂಜಿ ಮಲ್ಲ ಬೇಲನ ಸ್ನೇಹ ಸಂಗಮದಕ್ಲು ಮಂತೊಂದಿಲ್ಲ ನಿಕ್ಲನ ಪುದರ್ಗ್ ತಕ್ಕದಾಯನ ಬೇಲೆ ನಿಕ್ಲು ಮಂತೊಂದಿಲ್ಲಾರ ಅಂತ ವಿಷಯನೇ ನಾನು ವಿಶೇಷವಾದ ರಾಜೇಶ್ ಉಚ್ಚಿಲ್ ಸಚಿನ್ ರಾಜ್ ಬೊಕ್ಕಲ್ನ ಪೂರ್ತಿ ತಂಡಕ್ಕೆ ಪನ್ನೊಂದಿಲ್ಲ ಈ ರೀತಿದ ದೇವರ ಮೆಚ್ಚಿನ ಕೆಲಸ ನಮ್ಮ ರಾಷ್ಟ್ರ ಕಟ್ಟಿನ ಕೆಲಸನ ಒಂದೇ ರೀತಿ ಮಂತೊಂದು ಪೋಲೆ ಜನಕ್ಲೇನ ಒಟ್ಟು ಸೇರ್ಸವನ ಬೇಲೆ ಸುರೂಕವಾಡು
ಒಟ್ಟು ಸೇರನ್ನ ಬೊಕ್ಕ ಒಟ್ಟು ಯೋಚನೆ ಬರ್ಪುಂಡು ಒಟ್ಟು ಯೋಚನೆ ಆಂಡ ಒಂಜಿ ಸರಿತ ಸಾದಿಗ್ಲ ಪೋಪುಂಡು ಅಂಚಾದ್ರ ಒಟ್ಟು ಸೇರ್ಸವನ ಬೇಲೆನ ಮಸ್ತ್ ಜನ ಮಂತೊಂದು ಪುಡು ಅಂಚಿನ ಬೇಲೆನ ಜವನೇರು ಮನ್ಪುನಾಗ ಈ ದೇಶಕ್ಕೆ ಒಂಜಿ ಎಡ್ಡೆ ಭವಿಷ್ಯ ಉಂಡು ಈ ರಾಷ್ಟ್ರಕ್ಕೆ ಒಂಜಿ ಉಜ್ವಲನ ಭವಿಷ್ಯ ಉಂಡು ಅಂತ ವಿಶ್ವಾಸಲ ಈ ಸಂದರ್ಭ ಬರ್ಪುಂಡು ಒಂದು ನಿಕ್ಲೆಗೆ ಪನೊಂದು ನಿಕ್ಲನ ಈ ನವೀಕೃತ ಕಟ್ಟಡದ ಅದೊಂಡ ಒಂಜಿ ರೀತಿಯ ಬ್ರಹ್ಮಕಲಶ ಇಲ್ಲಕ್ಕೆ ಇಡೀ ಸಂಘಟನೆಗೆ ಒಂಜಿ ಬ್ರಹ್ಮಕಲಶ ಆಪ್ಲೀತಿ ಆವಡು ಸಾನ್ನಿಧ್ಯ ವೃದ್ಧಿ ಆವಡು ನಿಕ್ಲೆಗೆ ಹೊಸ ಉತ್ಸಾಹ ತಿಕ್ಕಡು ಹೊಸ ಹುರುಪು ತಿಕ್ಕಡು ಅಂತ ಪಂಪನ ಪ್ರಾರ್ಥನೆಲ್ಲ ಭಗವಂತನ ಮನ್ಪೇನೆ ಆ ಪುರಾಲ್ ದಪ್ಪೆ ಉಲ್ಲಾಲ್ದಿಡ ಈತೆ ಆಶೀರ್ವಾದ ಮನ್ಪುನಿ ನಮ್ಮ ಜವನೇರು ಎಡ್ಡೆ ಸಾದಿಡು ಪೋವಾಡು ಈ ವಿಶೇಷವಾದ ಇನಿ ಬಾರಿ ಮಲ್ಲ ಒಂಜಿ ಸಮಸ್ಯೆದಾದ ಅಂದ್ ಪಂಡ ಈ ಡ್ರಗ್ಸ್ ಒಂಜಿ ಹಾವಳಿ ಓಡಮುಟ್ಟೆ ಆತನ ಪಂದ ಉಳ್ಳಾಲ ಕ್ಷೇತ್ರದಾಗಲೇ ಜಾಸ್ತಿ ಗೊತ್ತುಪ್ಪು ಈ ಮಂಗಳೂರು ಕ್ಷೇತ್ರದಾಗಲೇ ಜಾಸ್ತಿ ಗೊತ್ತುಪ್ಪು ಈ ಡ್ರಗ್ಸ್ದ ಹಾವಳಿ ಓಡಮುಟ್ಟ ಪೋತ ಆತನಂದು ಪಂಡ ಅಪ್ಪೆಲ್ಲೆಗೆ ತನ್ನ ಮಗೆ ಡ್ರಗ್ಸ್ ದಿತೊಂದೆ ಅಂತ ಪಂಪ ವಿಶ್ವಾಸ ಎಲ್ಲ ಬರ್ಪು ಅಂಚಿನ ಪರಿಸ್ಥಿತಿ ಸಿಗರೇಟ್ ಹೋಯ್ತಂದ ಪರಂಡ ವಾಸನೆ ಹಣ್ಣಲ್ಲ ಬರ್ಪುಂಡು ಡ್ರಗ್ಸ್ ಆ ರೀತಿಯ ಪರಿಸ್ಥಿತಿ ಉಂಟು ಯಾನು ಸೈನ್ಯಡ್ ಬೇಲೆ ಮಂತ್ ಬೈದಿನ ಪಂಜಾಬದ ಪರಿಸ್ಥಿತಿ ನಾನು ತೂತೆ ಒಂಜಿ ನಮ್ಮ ಯುವ ಸಮುದಾಯ ನಮ್ಮ ಭವಿಷ್ಯ ನಿರ್ನಾಮ ಅಂಚಿನ ಒಂಜಿ ಮಲ್ಲ ಒಂಜಿ ರೀತಿದ ಯುದ್ಧ ಅಂದು ನಮ್ಮ ದೇಶದ ವಿರುದ್ಧ ಅಂಚಾದ್ರ ಈ ಡ್ರಗ್ಸ್ದ ಹಾವಳಿದ ವಿರುದ್ಧ ಅಲ್ಲ ಈ ಸ್ನೇಹ ಸಂಗಮದಂಚಿನ ಜವನೇರು ಪ್ರಾಮಾಣಿಕವಾದ ಬೇಲೆ ಮನ್ಪೋಡು ಜಾಗೃತಿ ಮನ್ಪುನಂಚಿನ ಕೆಲಸ ಮನ್ಪೋಡು ನಮ್ಮ ಜವನೇರ ಐಕ್ ಪೋದಿತ್ತೇರ್ನಾಕ್ಲೇನ ಪಿದಕನಪ್ಪನ ಬೇಲೆ ಮನ್ಪೋಡು ನಮ್ಮ ಸಮಾಜನ ಹಾಳು ಮನ್ಪುನ ಶಕ್ತಿಲಿ ಏರು ನಮ್ಮ ಸಮಾಜದ ಮಧ್ಯೆ ಉಂಡಾಯಿನ ಗುರುತಿಸವನಂಚಿನ ಕೆಲಸ ಮನ್ಪೋಡು ಜಾಗೃತಿ ಮನ್ಪುನ ಕೆಲಸನ ಅಪ್ಪೆಲ್ಲು ಮಲ್ಲ ರೀತಿಡ್ ಮನ್ಪೋಡು ಅಂತ ಪನ್ಪ ವಿನಂತಿಲ್ಲ ಈ ಸಂದರ್ಭ ಪನ್ಪೆ ದಯಪಂಡ ನಮ್ಮ ಭವಿಷ್ಯನ ಒರಿಪವನ ಕೆಲಸ ಮನ್ಪೋಡು ನಮ್ಮ ಜೋಕ್ಲೆನ ಈ ಹಾಳು ಸಾದಿಗೆ ಪೋಪನೆ ಹಿಡ್ದು ಉಂತಾವನ ಕೆಲಸ ನಮ ಮಂತಿಜಿನ ಬೊಕ್ಕ ಏರ್ಲ ಮನ್ಪರೆ ಸಾಧ್ಯ ಇಜಿಂದು ಒಂಜಿ ಅರ್ಥಡ್ ನಮ್ಮ ದೇಶದ ವಿರುದ್ಧ ಆಪನಂಚಿನ ಯುದ್ಧಾಂದೇ ಈ ಸಂದರ್ಭ ಅನ್ ಪನ್ರೆ ಬಯಸೊಂದಿಲ್ಲೇ ಸ್ನೇಹ ಸಂಘದ ಜವನೇರಡನ್ನ ವಿಶೇಷವಾದ ವಿನಂತಿ ಡ್ರಗ್ಸ್ ಹಾವಳಿದ ವಿರುದ್ಧ ಡ್ರಗ್ಸ್ದ ಈ ದಾದ ಪಿಡುಗೊಂಡ ನಮ್ಮ ಸಮಾಜದ ಮಿತ್ತೆ ಆಯ್ತ ಜಾಗೃತಿದ ದೃಷ್ಟಿ ಇಡು ಒಂಜಿ ಪ್ರಾಮಾಣಿಕವಾದ ಕೆಲಸ ನಿಖಲು ಮನ್ಪೊಡು ಈ ಸಂದರ್ಭ ನಿಖಲ ವಿನಂತಿ ಮಂತದ್ದು ನಿಖಲಿಗೆ ಶುಭವಾಡು ಆ ಭಗವಂತನ ಆಶೀರ್ವಾದ ಉಪ್ಪಡು ಪುರಲ್ ದಪ್ಪೆ ಉಲ್ಲಾಲ್ ದಿನ ಆಶೀರ್ವಾದ ಎಲ್ಲ ನಿಖಲ ಮಿತ್ತು ಉಪ್ಪಡಂದು ಈ ಸಂದರ್ಭ ಪ್ರಾರ್ಥನೆ ಮಂತದ್ದು ನಿಖಲು ಪ್ರೀತಿ ಇದೆ ನನ್ನ ಲೆತ್ತಿನೇ ನಿಖಲಿಗೆ ಧನ್ಯವಾದ ಪನಂದಿಲ್ಲ ಅಂಡ ಸುರುಕು ಪಾತ್ರೆ ಅವಕಾಶ ಕೊರನೇಕೆ ನಿಖಲಿಗೆ ಐಕ್ಲ ಪಿರೋರ ಧನ್ಯವಾದ ಇತ್ತೆ ಸುರುಕು ಪೋಪುನೇಕ್ಲ ನಿಖಲ ಕ್ಷಮೆನೆ ಯಾಚಿಸ ಒಂದು ಯಾನ ಈ ಸಭೆಡ್ದು ಪೋಡಾಪುಣದಾಯ ಪಂಡ ಕಡೆಟ್ ಲೈದೇರ ಪೂರ ಕಡೆಕ್ಲ ಪೋಡು ಎಲ್ಲ ಕಾಂಡೆ ಬ್ಯಾಂಗ್ಳೂರು ಮೀಟಿಂಗ್లో ఉండు ಅಂಚಾದ್ರ ಐಕ್ಲ ಪೋಡು ಅಂಚಾದ್ರ ವೇದಿಕೆ ಇತ್ತಿನಕ್ಲೆ ಮಾತ್ರೆಗಳ ಧನ್ಯವಾದ ವೇದಿಕೆ ದುಂಬಿತ್ತಿನಕ್ಲೆ ಮಾತು ಧನ್ಯವಾದ ವಿಶೇಷವಾದ ಅಪ್ಪೆಲ್ಲಕ್ಕೆ ಧನ್ಯವಾದ ಪನ ನನ್ನ ಪಾತ್ರ ಮುಗಿಪೆ ಜೈ ಹಿಂದ್ ಜೈ ಕರ್ನಾಟಕ ಕ್ಯಾಪ್ಟನ್ ಏರ್ನ ಪಾತ್ರಕ್ಕೆ ಕ್ಯಾಪ್ಷನ್ ಬೋಡ್ಚಿಗೆ ಆ ನಮೂನೆಡು ಬಗೆಟ್ ನಿರಂತರವಾದ ಬೇಲೆ ಮಲ್ಪುವೆ ಪನ್ಪುನ ಪಾತ್ರನು ಪಂಡದು ತುಡರ್ ಬೆಳಗಾದ ಕಾರ್ಯಕ್ರಮ ಉದಿಪನ ಮಂತಿನಾರು ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿವರಣ್ಯರು ಸಾಮಾನ್ಯವಾದ ವೈದಿಕ ಧಾರ್ಮಿಕ ಪನ್ಪುನಂಚಿನ ಜ್ಞಾನದ ಒಟ್ಟಿಗೆ ಐಟ್ ಪರಿಣ್ಯತಿ ಪ್ರಾಜ್ಞತೆ ಪಡಪುನೋ ಸಹಜ ಅಂಡ ಲೌಕಿಕವಾಯಿನ ಅವೇತೋ ವಿಚಾರದ ಬಗೆಟ್ಲ ವಿದ್ಯಾಭ್ಯಾಸನ್ಲ ಪಡೆದು ಪದವಿನ್ಲ ಪಡೆದು ವಿಶೇಷವಾದ ಜನಕಲ್ನ ಜನಮಾನಸನ ಅರ್ಥ ಮಲ್ಪುನಂಚಿನ ತಂತ್ರಿವರಣ್ಯರು ಎತ್ತಿನ ಅವು ನಮ್ಮ ಭಾಗ್ಯ ಉಚ್ಚಿಲ ತಂತ್ರಿವರಣ್ಯರು ಅಂಚಾದ ಇಂಚಪ್ಪ ನಡತಿನ ಕೋಟಿನಾಮ ಯಜ್ಞ ಆದುಪಡು ನನದುಂಬುಗ ನಡಪುನ ಒಂಜಾತ ಕಾರ್ಯಕ್ರಮ ಅವಡು ಮೂಲು ನಡತಿನಂಚಿನ ಬ್ರಹ್ಮಕಲಶ ದೈವಲ್ನ ಪ್ರತಿಷ್ಠಾ ಆದುಪಡು ಇಂಚ ಪ್ರತಿ ಕಾರ್ಯಕ್ರಮಲ್ಲ ಹೊಸ ಪರಿಕಲ್ಪನೆದೊಟ್ಟಿಗೆ ಲೋಕಕ್ಕೆ ಪರಿಚಯ ಮತ್ತು ಕೊರೊಂದಿತ್ತಿನಾರು ಅಂಚಾದ ತಂತ್ರಿವರೆಣ್ಯರು ಇತ್ತೆದ ಕಾಲದ ಇತ್ತೆದ ಜೌವನಾದಿಗೆಗೆ ಇತ್ತೆದ ಆಧುನಿಕತೆಗೆ ಎಂಚ ಪೂರಕವಾದ ಪೋಲಿ ಮಾರ್ಗದರ್ಶಕರಾದ ಪೋಲಿ ಪನ್ಪುನೇಕ್ ನಿಜ ಅರ್ಥದ ಅನುವರ್ತವಾದ ಪುನರ್ ಪೂಜ್ಯ ಉಚಿಲ ತಂತ್ರಿಲು ಅರೆಗೆ ಅರ್ನ ಪಾದಗು ಪ್ರಣಮ್ಯ ಅಂದು ವಂದನೆ ಮಲ್ತೊಂದು ಅರ್ನ ಆಶೀರ್ ನುಡಿನ ಬಯಸೊಂದುಲ್ಲ. ಸ್ನೇಹ ಸಂಗಮ ಯುವ ವೃಂದದ 36ನೇ ವರ್ಷದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದ ಮುಂದುವರಿದ ಭಾಗವಾಗಿ ಉಚ್ಚಿಲ ಕೋಟೆ ಧೂಮಾವತಿ ಬಂಟ ದೈವಸ್ಥಾನದ ಭಂಡಾರ ಮನೆಯ ಈ ಅಂಗಣದಲ್ಲಿ ಪ್ರತಿ ವರ್ಷ ಆಗುವಂತಹ ಈ ಒಂದು ಧಾರ್ಮಿಕ ಅದರೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಸಭೆಯಲ್ಲಿರುವಂತಹ ಆತ್ಮೀಯರಾದಂತಹ ಚಂದ್ರಶೇಖರ್ ಉಚ್ಚಿಲವರೇ, ಹಾಗೆ ನಮ್ಮ ಎಲ್ಲ ಸರಿತಾ ಅಶೋಕ್ ಇರ್ಬೋದು, ರಾಘವ್ ಉಚ್ಚಿಲಿರ್ಬೋದು, ರಾಜೇಶ್ ಉಚ್ಚಿಲಿರ್ಬೋದು, ರವೀಂದ್ರ ಶೆಟ್ಟಿ ಉರ್ಲಿದಟ್ಟಿರ್ಬೋದು, ರವಿಶಂಕರ್ ಇರ್ಬೋದು, ಎಲ್ಲರೂ ನಮ್ಮೆಲ್ಲ ಚಿರಪರಿಚಿತ ಮುಖಗಳು. ನಾವೆಲ್ಲ ಒಟ್ಟಿಗೆ ಆಗಾಗ ಮಾತನಾಡ್ತಿರುವವರು. ವಿಶೇಷವಾಗಿ ಹಾಗೆ ಸ್ನೇಹ ಸಂಗಮದ ಎಲ್ಲ ಸದಸ್ಯರು, ಹಾಗೆ ವಿಶೇಷವಾಗಿ ಉಳ್ಳಾಳರು ಅವರು ನನ್ನ ತುಂಬ ಜಾಸ್ತಿ ಹೊಗಳಿದ್ರು. ಅವರ ಮಾತುಗಳು ಹಾಗೆ
ಹಾಗೆ ಊರಿನ ಎಲ್ಲ ಸದ್ಭಕ್ತ ಬಾಂಧವರಿಗೆ ಮಾತಾಡಲಿಕ್ಕೇನಿಲ್ಲ. ಇದೊಂದು ಗದ್ದೆ ಜಾತ್ರೆ ಅಂತ ಹೇಳುವಾಗ ಅದೊಂದು ರೀತಿಯ ಮನಸ್ಸು ಉಲ್ಲಸಿತವಾಗಿರುವಂಥ ಸಮಯ. ಇಲ್ಲಿ ಸಿದ್ಧಾಂತಗಳು ಅದೆಲ್ಲ ಸ್ವಲ್ಪ ದೂರ ಇಟ್ಟುಕೊಂಡು ಮಾತಾಡಬೇಕಾಗ್ತದೆ. ನಾವು ಹೀಗೆ ದೈವದ ಒಟ್ಟಿಗೆ ಇರುವವರು ನಮ್ಮ ಮನೆಯಲ್ಲಿ ಚಾವಡಿಯಲ್ಲಿ ನಮ್ಮ ಕುಟುಂಬದಲ್ಲಿ ದೈವಗಳನ್ನಿಟ್ಟುಕೊಂಡು ಅದಕ್ಕೆ ನಿತ್ಯ ಸಂಕ್ರಮಣ ನೇಮ ಹಾಗೆ ಕೊಡುವಾಗ ಇದು ಈ ಒಂದು ಉಚ್ಚಿಲ ಪರಿಸರ ಎಂಬುದು ನಮ್ಮ ಉಚ್ಚಿಲ ಚಾವಡಿಯಲ್ಲಿದ್ದಂತಹ ಭಂಡಾರ ಮನೆ, ಆ ಭಂಡಾರ ಮನೆಯಲ್ಲಿ ಇಲ್ಲಿ ಆಗುವಂತಹ ನಿತ್ಯ ಅಥವಾ ವಾರ್ಷಿಕವಾದಂತಹ ಪುದ್ದಾರದ ಮೆಚ್ಚಿ ಅಥವಾ ಗದ್ದೆ ಜಾತ್ರೆ, ಇದಕ್ಕೆ ನಾವು ಸಾಮಾನ್ಯವಾಗಿ ಈ ಪರಿಸರದವರೆಲ್ಲ ಒಟ್ಟಿಗೆ ಸೇರಿಕೊಂಡು ಇಂತಹ ಒಂದು ಸಂದರ್ಭದಲ್ಲಿ ಒಟ್ಟು ಸೇರಿ ಪರಸ್ಪರ ಮುಖವನ್ನು ನೋಡಿಕೊಂಡು ನೆಗಾಡಿಕೊಂಡು ಅವರ ಅಭಿಪ್ರಾಯಗಳನ್ನು ಹಸ್ತಾಂತರ ಮಾಡಿಕೊಂಡು ದೈವದ ಚಂದವಾದಂತಹ ನೇಮವನ್ನು ನೋಡಿ ಸಂತೆಗಳಲ್ಲಿ ತಿರುಗಿ ಒಳ್ಳೆಯ ಆಹಾರವನ್ನು ಸ್ವೀಕಾರ ಮಾಡಿಕೊಂಡು ಇರುವಂತಹ ಒಂದು ಸಂದರ್ಭ. ಇಲ್ಲಿ ಇದೊಂದು ಬಹಳ ವರ್ಷದಿಂದ, ಅಂದರೆ ನಾನು ಚಿಕ್ಕಂದಿರುವಾಗಲೇ ನಾನು 1970ರಿಂದ ನೋಡ್ತಿರುವಂತಹ ಈ ಒಂದು ಸನ್ನಿವೇಶ. ಸ್ಥಳಗಳು ಆಚೆ ಈಚೆ ಆಗ್ತಾ ಉಂಟು. ಒಂದು ಕಾಲದಲ್ಲಿ ಇಲ್ಲಿ ಆಗ್ತಾ ಇತ್ತು ನೇಮ, ಬಹುಶಃ 1960ರ ಹಿಂದೆ ಈ ಕಡೆ ಆಗ್ತಾ ಇತ್ತು. ಅದನ್ನು ಮತ್ತೆ ಕಾರಣಾಂತರವಾಗಿ ಅಲ್ಲಿ ಬಂತು. ಅಲ್ಲಿಂದ ಪುನಃ ಕಾರಣಾಂತರವಾಗಿ ಈಗ ನೂತನವಾದಂತಹ ಒಂದು ಭಂಡಾರ ಮನೆಗೆ ಸ್ಥಳಾಂತರಗೊಳಿಸಿ ಅಲ್ಲಿ ಸುಸಜ್ಜಿತವಾಗಿ ನಮಗೆ ಒಂದು ಮಾಡುವಂತಹ ಒಂದು ಸನ್ನಿವೇಶ ನಮಗೆ ಒದಗಿ ಬಂತು. ಅದಕ್ಕೆ ಬಹಳಷ್ಟು ಕಾಲ ಬದಲಾವಣೆ ಆಗುವಾಗ ನಮ್ಮಲ್ಲಿ ಕೂಡ ಆರ್ಥಿಕ ಸ್ಥಿತಿ, ನಮ್ಮಲ್ಲಿರುವಂತಹ ಮನಸ್ಥಿತಿ, ಅದರ ದೃಷ್ಟಿಕೋನ, ನೋಡುವಂತಹ ದೃಷ್ಟಿಕೋನ, ಅದನ್ನು ಹೇಗೆ ಚಂದದಲ್ಲಿ ಜನಮಾನಸಕ್ಕೆ ಅದನ್ನು ಹಸ್ತಾಂತರಿಸಬಹುದು, ಅವರಿಗೆ ಕೆಲವೊಂದು ಸೂಕ್ಷ್ಮವಾದಂತಹ ಸಂದೇಶವನ್ನು ಯಾವ ರೀತಿಯಲ್ಲಿ ನಮಗೆ ಕೊಡ್ಬೋದು, ಜೀವನದಲ್ಲಿ ಒಂದು ಸ್ವಚ್ಛತೆ, ಅದರೊಟ್ಟಿಗೆ ಒಂದು ರೀತಿಯ ಒಂದು ಕ್ರಮೀಕರಣೀಕರಿಸಿದಂತಹ ಒಂದು ಜೀವನ ಪದ್ಧತಿ. ನೇಮ ಅಂತ ಹೇಳಿದರೆ ನಿಯಮ ಅಂತ ಅರ್ಥ. ನಿಯಮ ನಮ್ಮ ಜೀವನದಲ್ಲಿ ಇರಬೇಕು. ಒಂದು ಕಾಲದಲ್ಲಿ ನಿಯಮವೆಲ್ಲ ಬಿಟ್ಟು ಎಲ್ಲೆಲ್ಲೋ ದಾರಿ ತಪ್ಪಿದಾಗ ಒಂದು ಕಡೆಗೆ ನಮ್ಮನ್ನು ನಾವು ಕೇಂದ್ರೀಕರಿಸಿಕೊಂಡು ನಮ್ಮ ಜೀವನವನ್ನು ಸದುದ್ದೇಶದೆಡೆಗೆ ತಗೊಂಡು ಹೋಗಲಿಕ್ಕೆ ನಮ್ಮ ಮನೆಗಳು ಕಾರಣ. ಯಾಕೆಂದರೆ ನಾವೆಲ್ಲ ಈಗ ನಮ್ಮ ಕುಟುಂಬ, ನಮ್ಮ ಗ್ರಾಮ ದೇವರು, ಹಾಗೆ ನಮ್ಮ ಗ್ರಾಮ ದೈವ, ಮಾಗಣ ದೇವರು, ಮಾಗಣ ದೈವ, ಹಾಗೆ ಅಂತೇಳಿ ಅಲ್ಲಿಗೆ ನಮ್ಮ ಶ್ರದ್ಧೆಯನ್ನು ಕೇಂದ್ರೀಕರಿಸಿದ ಕಾರಣ ಕೆಲವೊಂದು ನಮಗೆ ಅರಿಯದಂತೆ ಕೆಲವೊಂದು ಸಂಪ್ರದಾಯಗಳು, ಕೆಲವೊಂದು ಸಂಸ್ಕಾರಗಳು ನಮಗೆ ಬಂತು. ಒಳ್ಳೆಯದಾಗಿ ಬದುಕಬೇಕು, ಹಲವಾರು ಕೆಟ್ಟ ಚಟಗಳು, ಅಂದರೆ ಈಗ ಬ್ರಿಜೇಶ್ ಚೌಟ್ರು ನಮ್ಮ ಸಂಸದರು ಹೇಳಿದ ಹಾಗೆ ನಾವೊಂದು ಕೆಲವೊಂದು ದುಶ್ಚಟಗಳಿಗೆ ನಮ್ಮನ್ನು ದೂರ ಇರಿಸಿದ್ದೇ ಈ ಒಂದು ಸಾಮಾಜಿಕ ಚೌಕಟ್ಟು, ನಮ್ಮ ಈ ಏನು ಕೂಡುಕಟ್ಟು ಎಂಬುದು. ಯಾಕೆಂದರೆ ಒಂದು ಮನೆಗೆ ಹೋದಾಗ ನಿನ್ನ ಮಗ ಏನು ಮಾಡ್ತಾನೆ, ನಿನ್ನ ಮಗ ಏನು ಕಲಿತಾನೆ, ಯಾವ ರೀತಿಯಲ್ಲಿದ್ದಾನೆ ಅಂತ ಅವನಿಗೆ ಪ್ರದರ್ಶಿಸಲೇಬೇಕಾಗ್ತದೆ. ಆಗ ನನ್ನ ಮಗ ಒಂದು ಒಳ್ಳೆಯ ಸುಸಂಸ್ಕೃತನಾಗಿದ್ದಾನೆ, ಅವನಿಗೆ ಒಂದು ವಿದ್ಯಾಭ್ಯಾಸ ಕೊಟ್ಟಿದ್ದೇವೆ ನಾವು, ಅವನೊಂದು ಒಳ್ಳೆಯ ಏಳಿಗೆಯನ್ನು ಕೊಡ್ತಾನೆ ಅಂತ ಹೇಳುವಾಗ ಒಂದು ಮನೆಯ ಅಥವಾ ಕುಟುಂಬದ ವ್ಯವಸ್ಥೆಯಲ್ಲಿ ನಮಗೆ ಅದೊಂದು ಹೆಮ್ಮೆಯ ವಾತಾವರಣ ಆಗ್ತದೆ. ಹಾಗೆ ಆ ಒಂದು ಕುಟುಂಬದಲ್ಲಿ ಎಲ್ಲರೂ ಸುಸಜ್ಜಿತವಾಗಿರುವಾಗ ಆ ಕುಟುಂಬ ಒಂದು ಒಳ್ಳೆಯ ಹೆಸರನ್ನು, ಕೀರ್ತಿಗೆ ಕಾರಣವಾಗ್ತದೆ. ಹಾಗೆ ನಾವೆಲ್ಲ ಇವತ್ತಿನ ಯುವಕರನ್ನು ನೋಡಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಆಗ ಚೌಟ್ರು ಹೇಳಿದರು, ಆದರೆ ನನಗೇನೋ ನಾನು ನೋಡುವಂತಹ ಯುವಕರೆಲ್ಲ ಒಳ್ಳೆ ಸುಸಜ್ಜರಾಗಿದ್ದಾರೆ, ಸುಸಂಸ್ಕೃತರಾಗಿದ್ದಾರೆ, ಯಾವುದೇ ಚಟದಲ್ಲಿ ಇರುವುದಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯಾರೂ ಅಂತ ಇರುವುದಿಲ್ಲ ಅಂತ ನನ್ನ ಭಾವನೆ. ನಿಮ್ಮವರನ್ನು ಕೂಡ ಒಂದು ಒಳ್ಳೆಯ ಸುದೃಢ ಪ್ರಜೆಗಳಾಗಿ ನಾವು ಬಾಳಬೇಕು. ಸಂಸ್ಕೃತಿ ಅಥವಾ ನಮ್ಮ ಈ ನಮ್ಮ ಸಂಸ್ಕೃತಿಯ ಒಂದು ಭವಿಷ್ಯ ಏನಿದೆ ಅದು ನಮ್ಮ ಕೈಯಲ್ಲಿದೆ. ನಾವು ಬಲವಾಗಿರಬೇಕು, ನಮ್ಮ ಕುಟುಂಬ ಬಲವಾಗಿರಬೇಕು, ಅದರೊಟ್ಟಿಗೆ ನಮಗೆ ದೈವಾನುಗ್ರಹ ಬೇಕು ಎಂಬ ಈ ಒಂದು ಸಂದರ್ಭದಲ್ಲಿ ಜಾಸ್ತಿ ಮಾತನಾಡದೆ ಈ ಒಂದು ಅದೊಂದು ಬೈಕ್ ಸಿಕ್ಕಿದ ಸ್ವಲ್ಪ ಹೇಳಿ ಹೋಗ್ತದೆ. ಹಾಗೆ ಈ ಸಂದರ್ಭದಲ್ಲಿ ನಾವು ವಿಷಯವನ್ನು ಪ್ರಸ್ತಾಪನೆ ಮಾಡುತ್ತಾ ನನ್ನ ಮಾತು ಮುಗಿಸ್ತೇನೆ. ಮಂತ್ರಿವರೆಣ್ಯರು ಇನ್ನಿತ್ತ ಈ ಪಾತೆರನು ಬಳಕೆ ಮಂತಿರು ಪಾತೆರದ ಮಾಧ್ಯಮದ ಮೂಲಕ ಉಡಲದ ಬ್ರಹ್ಮಕಲಶಕ್ಕೆ ಕಾರಣ ಆಯರು ಅರೆಗೆ ನಮ್ಮ ಮಾತೆಲ್ಲವರ ತಾಟಿ ಬೊಟ್ಟದು ಪ್ರಣಾಮನ ಸಂದಾಯ ಮಲ್ಪುಗ
ಉಚ್ಚಿಲತಾಯ ನೀಲೇಶ್ವರ ತಂತ್ರಿವರೆಣ್ಯರ ಮಾಮಲ್ಲ ಕನತ್ತ ಪರಿಕಲ್ಪನೆ ಕೂಡುಕಟ್ಟು ಸಂಸ್ಕೃತಿ. ಆ ಕೂಡುಕಟ್ಟು ಬೇತೆತ್ತು ಸ್ನೇಹ ಸಂಗಮ ಬೇತೆತ್ತು ಅವ್ರ ಅಡ್ಡಲ ಒಂದೇ ಪರಿಕಲ್ಪನೆ ಆ ಅರ್ಥೋಡು ಆ ಪರಸ್ಪರ ಪ್ರೀತಿ ಸದಾಶಯದೊಟ್ಟಿಗೆ ಕಾರ್ಯಕ್ರಮ ಸದಾಶಯದ ಸಾಧಿಗೆ ಪೋಡು ಪನ್ಪುನ ಆಶಯದೊಟ್ಟಿಗೆ ನನ್ನದು ಮುಗು ಇನ್ನಿತ್ತ ಈ ಕಟ್ಟಣದ ಸಮರ್ಪಣೆ ಲೋಕಾರ್ಪಣೆದೊಟ್ಟಿಗೆ ಕಂಡ ಜಾತ್ರೆದ ಲೇಸಡು ಒಂಜಾತ ಮಾನಾದಿಗೆದ ಭಾಗ ನಮ್ಮ ಜೋಡಣೆ ಮಂತದ ಒಂಜಿ ಆದಿ ಜನ ಸಾಧಕರಿಗೆ ಈ ವೇದಿಕೆಡು ಈ ವರ್ಷದ ಕಟ್ಟಣ ಲೋಕ ಸಮರ್ಪಣೆ ಆತಿನೆಂಚಿನ ಸಂದರ್ಭಡು ಸನ್ಮಾನ ಮಲ್ಪೋಡು ಪನ್ಪುನ ಸದಾಶಯದೊಟ್ಟಿಗೆ ಪ್ರತಿ ವರ್ಷದ ಇಂಚಿನ ಕಾರ್ಯಕ್ರಮ ಜೋಡಣೆ ಮಲ್ಪುವ ಆಂಡ ಆಯ್ತು ಒಟ್ಟಿಗೆ ಈ ಸನ್ಮಾನದ ಕಾರ್ಯಕ್ರಮ ಈ ಸಲ ಅಟ್ಟಣೆ ಆತಂಡು ತನ್ನ ತುಂಬುಗು ದೈವ ಕಾರ್ಯಲು ఒక ಒಂಜಾತ್ ಧಾರ್ಮಿಕ ಕರ್ತವ್ಯ ಉಪ್ಪು ನಡೆದವರ ಪೂಜ್ಯ ತಂತ್ರಿವರೆಣ್ಯರು ಪಿದಡಿಯರು ಅರೇನು ಗೌರವಡು ಬುಡ್ದು ಕೋರೊಂದುಲ್ಲ ವೇದಿಕೆ ಉಪ್ಪುನಂಚಿನ ಭಿನ್ನರಿಷ್ಟರು ನನ್ನ ತುಂಬದ ಕಾರ್ಯಕ್ರಮಕ್ಕೆ ಸಹಕಾರ ಕೊರಡು ದಕ್ಕಂಡ ಭಿನ್ನಯ ಮಲ್ತೊಂದು ಇತ್ತೆ ನೇರವಾದ ಸನ್ಮಾನ ಮಾನಾದಿಗೆದ ಕಾರ್ಯಕ್ರಮದಂಚಿ ಬರೋದಿಲ್ಲ ದುಂಬು ನಮ್ಮ ಈ ಕಾರ್ಯಕ್ರಮದ ಪ್ರಚಾರಗೋಸ್ಕರ ಹೊಸ ದಿಗಂತದ ದಿನೇಶ್ ನಾಯಕ್ ಎಂಕನೊಟ್ಟಿಗೊಲ್ಲೇರು ಹೊರ ತಾಟಿಬಿಟ್ಟು ದರಿನ ಪ್ರೀತಿಡಿ ಈ ಲೇಸಿಗೆ ಎದುಕೊರಡೊಂದು ಕೋರಿಕೆ ಮಾನಾದಿಗೆದ ಭಾಗ ಸುರುತ್ತ ಗೌರವವನ್ನು ಸ್ವೀಕಾರ ಮಲ್ಪರೆ ವೇದಿಕೆಗೆ ಎದುಕೊನೊಂದುಲ್ಲ ಮಾದಿಗೆನ ಸ್ವೀಕಾರ ಮಲ್ಪರೆ ಜಿಡ್ಡೆಗೆ ಎದುಕೊನೊಂದುಲ್ಲ ಶ್ರೀ ನವೀನ್ ಉಚ್ಚಿಲ್ ದಯಮಲ್ತದ ವೇದಿಕೆಗೆ ಬರೋಡು ನಮ್ಮ ಸಂಘಟಕರ ಗೌರವಪೂರ್ವಕವಾದ ಅರೇನು ವೇದಿಕೆಗೆ ಎದುಕೊನೋಡು ನಾ ಪೊಲಬುನು ಮಲ್ತು ಕೊರಡೊಂದು ಉಷಾ ಸುಜಿತ್ ಇವೆರಡ ಕೋರಿಕೆ ಇನ್ನಿತ್ತ ಈ ಸಲತ ಬಾರಿ ಗೌಜಿದ ಉಚ್ಚಿಲ ಜಾತ್ರೆದ ಗೌರವವನ್ನು ಸ್ವೀಕಾರ ಮಲ್ಪರೆ ವೇದಿಕೆಗೆ ಎದುಕೊನೊಂದುಲ್ಲ ತಾಟಿ ಬೊಟ್ಟದ ಎದುಕೊನುಗ ಸುನೀಲ್ ಉಚ್ಚಿಲ್ ಉಮರೇನ ಪ್ರಸಾದನ ಕಲೆಟ್ಟು ಖಾಲಿ ತುಳುನಾಡತ್ತಂದೆ ಕಡಲ ಇರಕ್ಕೆ ಬೋದುಲ ಮಾಮಲ್ಲ ಕೀರ್ತಿ ಬೆಂದಿನಾರು ಅತ್ತಾಂದೆ ಬೇತೆ ಬೇತೆ ಬಣ್ಣದ ಮೋನೆಗ್ ಬಣ್ಣ ಜಿಂಜಾಯಿನಂಚಿನ ನಮ್ಮ ಊರ್ದ ಪೆರ್ಮೆದ ಕಲಾವಿದೆ ಸುನೀಲ್ ಉಚ್ಚಿಲ್ ಅರೆಗಲ ಗೌರವನ ಸಂದಾಯ ಮಲ್ತೊಂದುಲ್ಲ ಇತ್ತೆ ನವೀನ್ ಉಚ್ಚಿಲ್ ಆರ್ನ ಪೊಲಬುನು ಚಂಚಲಾಕ್ಷಿ ಟೀಚರ್ ಪೊಲಬು ಮಲ್ತು ಕೊರ್ಪೇರು ಸ್ನೇಹ ಸಂಗಮ ರಿಜಿಸ್ಟರ್ಡ್ ಯುವ ವೃಂದ ಸೋಮೇಶ್ವರ ಉಚ್ಚಿಲ 37ನೇ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀ ನವೀನ್ ಉಚ್ಚಿಲ್ ಗುರಿಕಾರ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನ್ಯರೇ, ಶ್ರೀ ಸುಂದರ ಗುರಿಕಾರ ಮತ್ತು ಶ್ರೀಮತಿ ಗೋಪಿ ಇವರ ಸುಪುತ್ರರಾಗಿ ಫೆಬ್ರವರಿ 6, 1965ರಲ್ಲಿ ಜನಿಸಿದ್ದೀರಿ. ತಾವು SSLC ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ನಂತರ ವಿದ್ಯುತ್ ಲೈಸೆನ್ಸ್ ಗುತ್ತಿಗೆದಾರರಾಗಿ ಉದ್ಯೋಗವನ್ನು ನಿರ್ವಹಿಸಿಕೊಂಡು ಬಂದಿರುತ್ತೀರಿ. ಗುರು ಹಿರಿಯರ ಮತ್ತು ಸಮಾಜ ಬಾಂಧವರ ಆಶೀರ್ವಾದದಿಂದ ಉಳ್ಳಾಳ ಶ್ರೀ ಭಗವತಿ ಮತ್ತು ಉಚ್ಚಿಲ ಧೂಮಾವತಿ ಬಂಟ ಗುಳಿಗ ದೈವದ ಸೇವೆಯನ್ನು ಮಾಡಿ ಈಗ ಕನಿಲ ಶ್ರೀ ಭಗವತಿ ಕ್ಷೇತ್ರ ಮಂಜೇಶ್ವರ ಜಿಲ್ಲೆಯ ಗುರಿಕಾರರಾಗಿ ಸೇವೆಯನ್ನು ನಡೆಸಿಕೊಂಡು ಬಂದಿರುತ್ತೀರಿ. ನಿಮಗೆ ಆ ಭಗವಂತನು ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಹಾರೈಸುತ್ತಾ ಗಣ್ಯರ ಸಮ್ಮುಖದಲ್ಲಿ ಈ ಅಭಿನಂದನಾ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀ ರಾಜೇಶ್ ಎ ಉಚ್ಚಿಲ್ ಗೌರವ ಅಧ್ಯಕ್ಷರು, ಶ್ರೀ ಸಚಿನ್ ರಾಜ್ ಅಧ್ಯಕ್ಷರು, ಶ್ರೀ ನಿಖಿಲ್ ಮಾಡ ಕಾರ್ಯದರ್ಶಿ, ಶ್ರೀ ಶರತ್ ಬಸ್ತಿ ಕೋಶಾಧಿಕಾರಿ ಹಾಗೂ ಸರ್ವ ಸದಸ್ಯರು, ವಂದನೆಗಳು. ಎರಡನೇ ಸನ್ಮಾನವನ್ನು ಸ್ವೀಕರಿಸಲಿದ್ದಾರೆ ಕಲಾವಿದರಾಗಿರುವ ಪ್ರಸಾದನ ಕಲೆಯಲ್ಲಿ ಬಹಳ ದೊಡ್ಡ ಕೀರ್ತಿಯನ್ನು ತಂದಿರುವಂತಹ ಸುನೀಲ್ ಉಚ್ಚಿಲ್. ಇವರ ಪರಿಚಯವನ್ನು ಸಭೆಯ ಮುಂದಕ್ಕೆ ಇಡಲಿದ್ದಾರೆ ಶರತ್ ಬಸ್ತಿ. ಸ್ನೇಹ ಸಂಗಮ ಯುವ ವೃಂದ ನೆತ್ತ ಶ್ರೀ ಸುನೀಲ್ ಉಚ್ಚಿಲ್ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಶ್ರೀ ಮೋನಪ್ಪ ಟೈಲರ್ ಮತ್ತು ಶ್ರೀಮತಿ ಭಾಗೀರಥಿ ಇವರ ಸುಪುತ್ರರಾಗಿ ದಿನಾಂಕ 22/9/1972ರಲ್ಲಿ ಜನಿಸಿದ ತಾವು SSLC ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿರ್ತೀರಿ. 18ನೇ ವಯಸ್ಸಿನಲ್ಲಿ ಪ್ರಸಾದನ ಕಲೆ ಹಾಗೂ ನಾಟಕ ಮುಖಾಂತರ ಕಲಾರಂಗಕ್ಕೆ ಪಾದಾರ್ಪಣೆಗೈದು ತದನಂತರ ಮಂಗಳ ಆರ್ಟ್ಸ್ನ ಗೋಪಾಲ ಮಾಸ್ಟರ್ ರವರ ಬಳಿ ಭರತನಾಟ್ಯಕ್ಕೆ ವಸ್ತ್ರವನ್ನು ಹೊಲಿಯುವುದನ್ನು ಕಲಿತು ಮುಂದೆ ಈ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದೀರಿ. ಹಿರಿಯರು ಗುರು ಶ್ರೀ ಮೋಹನ್ ಕುಮಾರ್ ಉಳ್ಳಾಲ್, ಕೋಮ್ಯೋತಿನ ಶ್ರೀ ನಾಟ್ಯನಿಕೇತನ ಸನಾತನ ನಾಟ್ಯಾಲಯ ಮಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ನಾಟ್ಯಾಲಯಗಳಿಗೆ ಪ್ರಸಾದನ ಹಾಗೂ ಕಾಸ್ಟ್ಯೂಮ್ ಪೂರೈಕೆಯನ್ನು ಮಾಡಿ ಈ ತಂಡಗಳೊಂದಿಗೆ ದೇಶ ವಿದೇಶಗಳಿಗೆ ಪ್ರವಾಸ ಮಾಡಿ ಹೆಗ್ಗಳಿಕೆಯನ್ನು ತಮ್ಮದು. ನಿಮ್ಮ ಈ ಎಲ್ಲ ಸಾಧನೆಗಳಿಗೆ ಸಾಥ್ ನೀಡಿದವರು ಧರ್ಮಪತ್ನಿ ಶ್ರೀಮತಿ ಸುಜಾತ ಎಸ್, ವೃತ್ತಿಯಲ್ಲಿ ಟೈಲರ್ ಆಗಿದ್ದು
ಮನೆ ವಾರ್ತೆಯೊಂದಿಗೆ ಎಲ್ಲ ಸಾಧನೆಗೂ ಇವರು ಹೆಗಲಾಗಿ ಕೊಟ್ಟಿದ್ದಾರೆ. ನಿಮ್ಮ ಈ ಸಾಧನೆ ವೃತ್ತಿ ಕ್ಷೇತ್ರದಲ್ಲಿ ಇನ್ನಷ್ಟು ಮೇರು ಮಟ್ಟಕ್ಕೆ ಏರಲಿ ಎಂಬ ಶುಭಾಶಯಗಳೊಂದಿಗೆ ಈ ಪ್ರಶಸ್ತಿಯನ್ನು ಸಮರ್ಪಿಸುತ್ತಿದ್ದೇವೆ. ನಿಮಗೆ ಈ ಭಗವಂತನು ಸನ್ಮಾನಗಳು ಉಂಟಾಗೆಂದು ಹಾರೈಸ್ತೇವೆ. ದಾಲ ಬೇಜಾರಪ್ಪ ಜಾತ್ ಪ್ರಾಮಾಣಿಕವಾದ ಬೇಲೆ ಮಲ್ಪುನಕಲು ನಿಜಕ್ಕಲ ಇನ್ನೊಂಜಿ ಮನಸ್ಸು ಜಿಂಜುನಂಚಿನ ಸಮಯ ಅಂಚಾದ ವೇದಿಕಡು ಪುನಃ ಬಿನ್ನೆರು ದಯಮಲ್ತದು ಇರುವೆರೆಗಳ ಸನ್ಮಾನ ಮಲ್ಪಡೊಂದು ಕೋರಿಕೆ ನಮ್ಮ ಬದುಕೇರು ಸನ್ಮಾನದ ಪರಿಕರಗಳನ್ನು ವೇದಿಕೆಗೆ ಕನ್ನೋಡು ಉಳಿದೊಟ್ಟು ಆರು ನಮ್ಮ ಊರ್ದ ಸಾಧಕರು ನಮಕ್ ಮಾತರಿಗಳ ಅಭಿಮಾನ ಉಪ್ಪುನ ನವೀನ್ ಉಚ್ಚಿಲ್ ಬೊಕ್ಕ ಸುನಿಲ್ ಉಚ್ಚಿಲ್ ಮೇರೆಗೆ ಶಾಲು ಪದ್ಧತಿದ ಗೌರವ ಮಲ್ಪುವೇರು. ರವಿಶಂಕರ್ ಸೋಮೇಶ್ವರ್ ಆರು ಮಾಲೆ ಪಾಡ್ದು ಮಾನದಿಗೆ ಮಲ್ಪಡು. ಇರುವೆರುಗಳ ಮಾಲೆ ಪಾಡ್ದು ಮಾನದಿಗೆ ಮಲ್ಪಡು. ಚಂದ್ರಶೇಖರ್ ಉಚ್ಚಿಲ್ ಆರು ಪೇಟ ತರೆತ್ರನ್ ಮುಂಡೋಗು ದೀವೊಂದು ಗೌರವ ಮಲ್ಪಡು. ಚಂದ್ರಶೇಖರ್ ಉಚ್ಚಿಲ್ ಆರು ಇರುವೆರುಗಳ ಪೇಟ ಧಾರಣೆ ಮಲ್ತದು ಗೌರವ ಮಲ್ಪಡು. ಸುರೇಶ್ ಭಟ್ನಗರ ಆರು ಫಲಪುಷ್ಪ ಕೊರದು ಮಾನಾದಿಗೆ ಮಲ್ಪಡು. ಸುರೇಶ್ ಭಟ್ನಗರ ಅಖಿಲ್ ಒಂಬೇರು ನೆಂಪುದ ಕಾಣಿಕೆ ಕೊರಪೇರು. ಸುರೇಶ್ ಭಟ್ನಗರ ಆರು ಫಲಪುಷ್ಪ ಕೊರಡೊಂದು ಕೋರಿಕೆ. ಸುರೇಶ್ ಭಟ್ನಗರ ಆರು ಫಲಪುಷ್ಪ ಕೊರಡೊಂದು ಕೋರಿಕೆ. ಸನ್ಮಾನ ಪತ್ರ ದಯಮಂತದ ಕನೋಡು ಸನ್ಮಾನ ಪತ್ರ ರಾಘೋಚಿಲ್ ಆರು ಸನ್ಮಾನ ಪತ್ರ ಕೊರದು ಮಾನಾದಿಗೆ ಮಲ್ಪಡೊಂದು ಕೋರಿಕೆ. ಉಚ್ಚಿಲ ದ್ವಯರು ಇರುವೆರ್ಲ ಉಚ್ಚಿಲ ದಕಲು ನಮ್ಮ ಒಟ್ಟಿಗೆ ಉಪ್ಪು ನಕಲು ಒರಿ ಧರ್ಮ ಸೇವೆ ದೈವ ಸೇವೆ ಬದುಕಿಗೆ ಮೇಕಪ್ ಮಲ್ತದ ಸುನಿಲ್ ಅಣ್ಣ ಕಲೆತ್ತ ಮೋನೆಗೆ ಮೇಕಪ್ ಮಲ್ತೊಂದು ಬತ್ತಿನಾರು ಅಂಚಾದ ಬದುಕಲ ಮೇಕಪ್ ಆವಡು ಪನ್ಪುನ ಆಶಯದೊಟ್ಟಿಗೆ ಇಂದು ಕುಡ್ಲ ದಕ್ಲೆಗೆ ಸನ್ಮಾನ ಮಲ್ಪುನು ಅತ್ತು ಉಚ್ಚಿಲ ದಕ್ಲೆಗೆ ಅಂಚಾದ ಉಚ್ಚಿಲ ದಕ್ಲೆ ಅವರ ಜೋರಾದ ತಾಟಿ ಬಿಟ್ಟದ ಅಭಿನಂದನೆ ಕೊರಡು. ಈ ವರ್ಷ ಸರಿ ನೆನಪುದಿಯೋಡು ನಮ್ಮ ನವೀನ್ ಅಣ್ಣಗಲ ಸುನಿಲ್ ಅಣ್ಣಗಲ ಭಾರಿ ಗೌಜುಡು ಕೊರ್ನಂಚಿನ ಈ ಸಲತ ಕಟ್ಟಡ ಸಮರ್ಪಣೆ ವರ್ತಿನ ವರ್ಷದ ಮಾನಾದಿಗೆ ಭಾರಿ ಮಲ್ಲ ಸಂತೃಪ್ತಿ ಉಂಡು. ಸ್ನೇಹ ಸಂಗಮಗ್ ದೇವರು ಇರುವೆರುಗಳ ಆರೋಗ್ಯಪೂರ್ಣವಾದ ದೀರ್ಘಾಯಸ್ಸು ಸುಖ ಶಾಂತಿ ನೆಮ್ಮದಿದ ಬದುಕನ್ನು ಕೊರದು ನನದು ಮುಗಲಕನ ಕಾರ್ಯಕ್ಷೇತ್ರೋಡು ಕೀರ್ತಿ ಕನಪುನಂಚಿನ ಅವಕಾಶ ಅನುಕೂಲ ನನ್ನ ಮಲ್ತು ಕೊರಡೆಂದು ಈ ಮೂಲಕ ಪ್ರಾರ್ಥನೆ ಮಲ್ತುದು. ಈ ಒಂಜಿ ಸ್ಥಳ ಕಾಂಡದ ಸಭಾ ಕಾರ್ಯಕ್ರಮದ ನಿರೂಪಣೆಯನ್ನು ಒರಿಮಂತಿದ್ದನಲ್ಲ ಬಯ್ಯದ ನಿರೂಪಣೆಯನ್ನು ಒರಿಮಂತಿದ್ದೀರಿ ಅಕಲು ಶ್ರೀ ಅರುಣ್ ಉಳ್ಳಾಲ್ ಡಾಕ್ಟರ್ ಅರುಣ್ ಉಳ್ಳಾಲ್ ಅದೇ ರೀತಿ ಆಶಿಕ್ ಗೋಪಾಲ್ ಕೃಷ್ಣ ದಯಮಲ್ತದ ನಿಕಲು ರಡ್ಡು ಜನ ಚಾವಡಿಗೆ ಓಡು ಪಡೆದಲ್ಲ ವರ ಜೋರಾಯಿನ ತಾಟಿದ ಒರುಟು ರಡ್ಡು ನಿರೂಪಕೇರೆ ಬರೀ ಪೊರ್ಲುದ ನಿರೂಪಕೇರೆ ರಡ್ಡು ಜನಲ್ಲ ತುಳು ಕನ್ನಡಡು ಬರೀ ನಿರಲ್ಕರವಾದ ಪಾತ್ರ ನಂಚಿನ ರಡ್ಡು ನಿರೂಪಕೇರ್ನ ಫಲಪನು ಓದಿಯರ ಬರಂದಿಲ್ಲಿರಿ ಅರುಣ್ ಉಳ್ಳಾಲ್ ಡಾಕ್ಟರ್ ಅರುಣ್ ಉಳ್ಳಾಲ್ ಮೇರ್ನ ಫಲಪನು ಓದಿಯರ ಬರಂದಿಲ್ಲಿರಿ ಸಚಿನ್ ಉಚ್ಚಿಲ ಮೇರೆ. ಸ್ನೇಹ ಸಂಗಮ ರಿಜಿಸ್ಟರ್ ಯುವ ವೃಂದ 37ನೇ ವಾರ್ಷಿಕೋತ್ಸವ ಇದರ ಅಂಗವಾಗಿ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಡಾಕ್ಟರ್ ಅರುಣ್ ಉಳ್ಳಾಲದ ತೊಕ್ಕೊಟ್ಟಿನ ಡಾಕ್ಟರ್ ಅರುಣ್ ಉಳ್ಳಾಲ್ ರವರು ಮಂಗಳೂರು ವಿಶ್ವವಿದ್ಯಾಲಯದ MA UGCಯ NET ಪದವಿ ಗಳಿಸಿರುವರು. ನಂತರ ತುಳುನಾಡಿನ ಇತಿಹಾಸದ ಕುರಿತು ಅಧ್ಯಯನ ನಡೆಸಿ ಬಳ್ಳಾರಿಯ ಹಂಪಿ ವಿಶ್ವವಿದ್ಯಾಲಯದಿಂದ MPhil ಪದವಿ ಪಡೆದುಕೊಂಡವರು. ದೇವಿ ಆರಾಧನೆಯ ವಿಷಯದಲ್ಲಿ PhD ಸಂಶೋಧನೆ ನಡೆಸಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಉನ್ನತ ಡಾಕ್ಟರೇಟ್ ಪದವಿ ಗಳಿಸಿದವರು. 10 ನಾಟಕ ಭರತನಾಟ್ಯ ರೂಪಕಗಳಿಗೆ ಸಾಹಿತ್ಯ ಬರೆದವರು. ತುಳು ಕನ್ನಡ ಭಾಷೆಗಳಲ್ಲಿ ಅರುಣೋದಯ, ನಿತ್ಯ ಸುವರ್ಣ, ಶಾರದಾಮೃತ, ಗುರುತತ್ವ ದರ್ಶನ ಮೊದಲಾದ ಕೃತಿಗಳು ಪ್ರಕಟವಾಗಿವೆ. ಶಿವದೂತ ಗುಳಿಗೆ, ಮಣಿಕಂಠ ಮಹಿಮೆ ಮೊದಲಾದ ಜನಪ್ರಿಯ ನಾಟಕಗಳಿಗೆ ಗೀತ ರಚನೆ ಮಾಡಿದ್ದಾರೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ರಾಜ್ಯಗಳಲ್ಲಿ ಮಾತ್ರವಲ್ಲದೆ ಕಡಲಾಚೆಯ ಕತಾರ್, ಕುವೈಟ್, ದುಬೈ ರಾಷ್ಟ್ರಗಳಲ್ಲಿ ಜನಮೆಚ್ಚುಗೆಯ ವಿದ್ಯುತ್ಪೂರ್ಣ ಉಪನ್ಯಾಸ ನೀಡಿದ್ದಾರೆ. ದೇಶ ವಿದೇಶಗಳಲ್ಲಿ 2000ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದಾರೆ. ಟಿವಿ ಚಾನೆಲ್ಗಳಲ್ಲಿ ನಿರೂಪಕರಾಗಿ ವಿಚಾರ ತಜ್ಞ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ. ಹೊರ ರಾಜ್ಯಗಳಲ್ಲೂ ನಡೆದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧ ಮಂಡಿಸಿದ್ದಾರೆ. ನಾಡಿನ ಪ್ರತಿಷ್ಠಿತ ಸಂಶೋಧನಾ ಪತ್ರಿಕೆಗಳಲ್ಲಿ ಇವರ ಅಧ್ಯಯನದ ಬರಹಗಳು ಪ್ರಕಟಗೊಂಡಿವೆ. ಕಳೆದ 7 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ತೊಕ್ಕೊಟ್ಟು,
ಕೊಲ್ಯ ಬೊಕ್ಕಪಟ್ನ 3 ಕಡೆಗಳಲ್ಲಿ ಯಾವುದೇ ಶುಲ್ಕವಿಲ್ಲದೆ 830 ವಿದ್ಯಾರ್ಥಿಗಳಿಗೆ ಉಚಿತ ಭಾರತೀಯ ಧರ್ಮ ಸಂಸ್ಕಾರ ಶಿಕ್ಷಣದ ಕೇಂದ್ರ ನಡೆಸುತ್ತಿರುವರು. ಡಾಕ್ಟರ್ ಉಳ್ಳಲ್ರ ವಿಶಿಷ್ಟ ಸೇವಾ ಕಾರ್ಯವು ದೇಶ ವಿದೇಶಗಳ ಗಮನ ಸೆಳೆದಿವೆ. ಬರವಣಿಗೆ, ನಿರೂಪಣೆ, ಉಪನ್ಯಾಸ ಮುಂತಾದ ಕ್ಷೇತ್ರಗಳಲ್ಲಿ ಹಲವಾರು ಎಳೆಯರನ್ನು ಯುವಕರನ್ನು ತರಬೇತಿ ನೀಡಿ ಬೆಳೆಸುತ್ತಿದ್ದಾರೆ. ಹಲವು ಬೃಹತ್ ಸಮಾರಂಭಗಳಿಗೆ ಸಂಘ ಸಂಸ್ಥೆಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಅರುಣ್ ಉಳ್ಳಾಲ್ ಎಂಬ ಹೆಸರಿನ ಯೂಟ್ಯೂಬ್ ಚಾನೆಲ್ಗಳಲ್ಲಿರುವ ಇವರ ಉಪನ್ಯಾಸಗಳಿಗೆ ವಿಶ್ವದಾದ್ಯಂತ ಅಭಿಮಾನಿಗಳಿದ್ದಾರೆ. 2021 ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ತುಳು ಚಾವಡಿ ಪ್ರಶಸ್ತಿ, ಮಂಗಳೂರು ವಿಶ್ವವಿದ್ಯಾಲಯದ ನಾರಾಯಣ ಗುರು ಅಧ್ಯಯನ ಪೀಠದ ಅತ್ಯುತ್ತಮ ಸಂಶೋಧನಾ ಪ್ರಶಸ್ತಿ ಇವರಿಗೆ ಸಂದಿದೆ. ಪ್ರಸ್ತುತ ನಾಡಿನ ಪ್ರತಿಷ್ಠಾ ಶಿಕ್ಷಣ ಸಂಸ್ಥೆಯಾದ ರಾಷ್ಟ್ರೋತ್ಥಾನ ಮಹಾವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ರಾಜ್ಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಧನ್ಯವಾದಗಳು. వారి పుర్లుద పలపు కొర్నాత్ యారందు ఖండిత బద్ల పలపు కొరుపు నిందిన నేను ముజి 4 ಪುಟದ ಪಲಪುಂಡು ಅರುಣನ ಖಂಡಿತ ಬದ್ಲ ಕೊರ್ಪು ನಂಚಿನ ಮಾನದಿಗೆನ ಗೌರವಡು ಸ್ವೀಕಾರ ಮಲ್ಪಡು ಪಂಡದಕ್ಕೆ ಏನೊಂದು ದುಂಬುದ ಪಲಪು ಆಶಿಕ್ ಗೋಪಾಲಕೃಷ್ಣ ಬೇರ್ನ ಪಲಪುನು ಕಿರಣ್ ಉಚ್ಚಿಲ ಬೇರೆ ಕೊರ್ರೆಲ್ಲೇರು ಸ್ನೇಹ ಸಂಗಮ ಉಚ್ಚಿಲ ಸೋಮೇಶ್ವರ ಉಚ್ಚಿಲ 37ನೇ ವಾರ್ಷಿಕೋತ್ಸವ ಪ್ರಯುಕ್ತ ಆಶಿಕ್ ಗೋಪಾಲಕೃಷ್ಣ ಇವರಿಗೆ ನೀಡುವ ಗೌರವ ಸನ್ಮಾನ ಪತ್ರ. ಸನ್ಮಾನ್ಯರೇ, ಶ್ರೀ ಗೋಪಾಲಕೃಷ್ಣ ಮತ್ತು ಶ್ರೀಮತಿ ಜಯಂತಿ ದಂಪತಿಗಳ ಸುಪುತ್ರನಾಗಿ ಜನಿಸಿರುವಿರಿ. ಬಿ ವ್ಯಾಸಂಗ ಮಾಡಿರುವ ಇವರು ಪ್ರಸ್ತುತ ಖಾಸಗಿ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದೀರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಕ್ರಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಪ್ರಚಾರ ಮತ್ತು ಪ್ರಸಾರ ಪ್ರಮುಖರಾಗಿ ಸಮಾಜ ಸೇವೆ ಮಾಡುತ್ತಿರುವಿರಿ. ಪ್ರಸ್ತುತ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ಅನೇಕ ಕಾರ್ಯಕ್ರಮಗಳಲ್ಲಿ ನಿರೂಪಕರಾಗಿ ತಮ್ಮ ವಾಕ್ಚಾತುರ್ಯವನ್ನು ಮೆರೆದಿರುವಿರಿ. ತಮ್ಮ ಸಮಾಜಮುಖಿ ವ್ಯಕ್ತಿತ್ವವನ್ನು ಪರಿಗಣಿಸಿ ಗಣ್ಯರ ಸಮ್ಮುಖದಲ್ಲಿ ಈ ಅಭಿನಂದನಾ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಗೌರವದ ಮಾನಾದಿಗೆ ಇನಿ ಇವೊಂಜಿ ಸ್ನೇಹ ಸಂಗಮ ಯುವ ವೃಂದ ನವೀಕೃತ ಕಟ್ಟಡ ಉದ್ಘಾಟನದ ಬಯ್ಯದ ಸಭಾ ಕಾರ್ಯಕ್ರಮ ಕೊರ್ಪುನಂಚಿನ ಮಾನಾದಿಗೆ 2 ಜನ ಗೌರವಾನ್ವಿತರಿಗೆ ಶ್ರೀ ಆಶಿಕ್ ಗೋಪಾಲಕೃಷ್ಣ ಅವೇ ರೀತಿ ಡಾಕ್ಟರ್ ಅರುಣ್ ಉಳ್ಳಾಲ ಬೆಕ್ಲಿಗೆ ಕೊರ್ಪುನಂಚಿನ ಮಾನಾದಿಗೆ ಬಂದಲ ಅರುಣ್ ಉಳ್ಳಾಲ ಮೇರೆ ಕೊಲ್ಯ ಬಕ ಉಳ್ಳಾಲ ಅವೇ ರೀತಿ ಹಲವು ಕಡೆ ಭಜನಾ ತರಬೇತಿನ ಪಡೆದು ಬಾರಿ ಪೊರ್ಲುದ ಒಂಜಿ ಜೋಕ್ಲೆಗು ಸನಾತನ ಸಂಸ್ಕೃತಿನ ಫಲಪುನು ಕೊರ್ಪುನಂಚಿನಾರು ಶ್ರೀ ಅರುಣ್ ಉಳ್ಳಾಲ್ ಅವೇ ರೀತಿ ಆಶಿಕ್ ಗೋಪಾಲಕೃಷ್ಣ ಅರ್ನ ವಿವರಣೆ ಮಾಡುತ್ತಿದ್ದ ಗಣೇಶ ಮಂದಿರ ರಡ್ಡು ಅವಧಿಗೆ ಪ್ರಧಾನ ಕಾರ್ಯಕರ್ತರಾದ ಅವೇತೋ ಸಂಘಟನೆಯನ್ನು ಮಂತದ್ದು ಯಶಸ್ವಿ ಅದು ಪುನರ್ ಆಶಿಕ್ ಗೋಪಾಲಕೃಷ್ಣ ಬೇರೆ ಅವೇ ರೀತಿ ಪ್ರಚಾರಕಿರಲ್ಲ ಅವೇತೋ ಸಭೆಟ್ ನಿರಂಗವಾದ ಪಾತ್ರ ನಂಚಿನ ಬಂಜಿ ಅಭಿವ್ಯಕ್ತಿ ಇತ್ತನಾರು ಶ್ರೀ ಆಶಿಕ್ ಮಾಡೂರು ಬೇರೆ 2 ಜನ ಆತ್ಮೀಯರಿಗೆ ಇರಿಕೊರ್ಪುನಂಚಿನ ಸ್ನೇಹ ಸಂಗಮ ಇವರೊಂದರ ಈ ಒಂದು ಚಾವಡಿ ಕೊರ್ಪುನಂಚಿನ ಮಾನದಿಗೆ ವರ 2 ಕೈ ಬಿಡುತ್ತಿದ್ದು ಜೋರಾಯಿನ ತಾಟಿನ 2 ಜನ ಸಾಧಕರಿಗೆ ಕೊರ್ಕ ಬಂದಲೆ ನಮ್ಮ ಕೊರ್ಪುನಂಚಿನ ತಾಟಿದ ಮಾನಾದಿಗೆ ನನಾತ್ ಅಗಲೆಗೆ ನಿರೂಪಣೆ ಅವೇ ರೀತಿ ನನಾತ್ ಸನಾತನ ಸಂಸ್ಕೃತಿನ ಒರಿಪಾವಡ ಪಂಡದು ಕ್ಷೇತ್ರದ ದೇವರೆಡ ಪೂರ್ಣ ನಟೊಂದು ಇನ್ನಿದ ಆಶೀರ್ವಾದದ ಮುಖಾಂತರ ಕೊರ್ಪುನಂಚಿನ ಗೌರವ ಮಾನಾದಿಗೆನ ಸ್ವೀಕಾರ ಮಲ್ಪಡು ಪಂಡದು ಏನೊಂದು ಮಾನಾದಿಗೆನ ಸ್ವೀಕಾರ ಮಲ್ತನಂಚಿನ 2 ಜನ ಮಾನಾದಿಗೆರಿಗಳ ಅರುಣ್ ಉಳ್ಳಾಲ ಬೇರೆ ಆಶಿಕ್ ಗೋಪಾಲಕೃಷ್ಣ ಬೇಕ್ಲಿಗೆ ಸ್ವಲ್ಪ ಸಂದಾಯ್ತ ಮಂತಂದಿಲ್ಲ ನನ್ನ ದುಮ್ಮುಗು ಇವಂಜಿ ಮಾನಾದಿಗೆ ಪೀಠ ಎರಡು ಪಂಡದು ಮಾಸ್ಟರ್ ಸೃಜನ್ ಜನಾರ್ದನ್ ಅವೇ ರೀತಿ ತ್ರಿಷಾ ಕುಂಪಲ ಬೇಕಂಡ ಪ್ರೀತಿಪೂರ್ವಕ ಅದಕ್ಕೆ ಏನೊಂದಲ್ಲ ತ್ರಿಷಾ ಕುಂಪಲ ದೇಮಲ್ತದು ಕಬಡ್ಡಿದ ಗೊಬ್ಬುದ ಕಲೊಟ್ಟು ಕೀರ್ತಿ ಬೆಂದಿನಂಚಿನ ತ್ರಿಷಾ ಕುಂಪಲ ಇರುವೇರು ಗೊಬ್ಬುದ ಕಲತ ಸಾಧಗೆರೆಗೆ ಇತ್ತೆ ಮಾನಾದಿಗೆದ ಓಲೇನು ಓದು ನಂಚಿನಗಳಿಗೆ ಸೃಜನ್ ಜನಾರ್ದನ್ ಉಂಬೇರ್ನ
ಪೊಲಬುನು ಮಲ್ತು ಕೊರಡೊಂದು ಅಮಿತಾ ರವಿ ಕುದ್ರು ಮರಡ ಭಿನ್ನಯ ರಿಜಿಸ್ಟರ್ಡ್ ಯುವ ವೃಂದ ಸೋಮೇಶ್ವರ ಉಚ್ಚಿಲ 37ನೇ ವಾರ್ಷಿಕೋತ್ಸವ. ಇದರ ಅಂಗವಾಗಿ ಸೃಜನ್ ಜನಾರ್ದನ್ ಅವರಿಗೆ ಗೌರವ ಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನ್ಯರೇ, ಶ್ರೀ KS ಜನಾರ್ದನ್ ಮತ್ತು ಶ್ರೀಮತಿ ಸುಷ್ಮಾ ಜನಾರ್ದನ್ ದಂಪತಿಯ ದ್ವಿತೀಯ ಪುತ್ರರಾಗಿರುವ ತಾವು ಎಳವೆಯಿಂದಲೇ ಆಟೋಟಗಳ ಆಸಕ್ತಿಯೊಂದಿಗೆ ಬೆಳೆದವರು. ಶ್ರೀ ಗೋಕರ್ಣಾಥೇಶ್ವರ ಕಾಲೇಜಿನಲ್ಲಿ BA ಪದವಿ ವ್ಯಾಸಂಗ ಮಾಡಿದ ತಾವು ಅಥ್ಲೆಟಿಕ್ ಪ್ರಕಾರದಲ್ಲಿ ಭಾರತದ ವಿವಿಧ ರಾಜ್ಯಗಳಲ್ಲಿ ಆಡಿದವರು. 2017ರಲ್ಲಿ ಬೆಳಗಾವಿಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಬೆಳ್ಳಿ ಪದಕವನ್ನು ಪಡೆಕೊಂಡವರು. ಭೋಪಾಲ್ ಮಧ್ಯಪ್ರದೇಶದಲ್ಲಿ ನಡೆದ 63ನೇ ರಾಷ್ಟ್ರೀಯ ಶಾಲಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿದವರು. ಇವಲ್ಲದೆ ಮೂಡಬಿದ್ರಿಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಜೂನಿಯರ್ ಮತ್ತು ಸೀನಿಯರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2018ರ ರಜತ ಪದಕ ವಿಜೇತರು. ಮೈಸೂರಿನಲ್ಲಿ ನಡೆದ 2018-19ನೇ ಸಾಲಿನ ಪದವಿ ಪೂರ್ವ ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕ ಗಳಿಸಿ ಗುಜರಾತಿನ ನಾಡಿಯಾಡ್ ಎಂಬಲ್ಲಿ ನಡೆದ 64ನೇ ರಾಷ್ಟ್ರೀಯ ಶಾಲಾ ಆಟಗಳಲ್ಲಿ ಅಥ್ಲೆಟಿಕ್ ಬಾಲಕರ U19ನಲ್ಲಿ ಭಾಗವಹಿಸಿ ಛತ್ತೀಸ್ಗಢದಲ್ಲಿ ನಡೆದ ಯುವ ರಾಷ್ಟ್ರೀಯ ಕ್ರೀಡೆಗಳಲ್ಲಿ ಪಾಲ್ಗೊಂಡಿರುವ ತಾವು ಉಡುಪಿಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಜೂನಿಯರ್ ಮತ್ತು ಸೀನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2019-20ರ ಚಿನ್ನದ ಪದಕ ಗಳಿಸಿ ನಮ್ಮೂರಿಗೆ ಹೆಮ್ಮೆ ತಂದವರು. ಪಂಜಾಬ್ನಲ್ಲಿ ನಡೆದ 2021ರ ಅಂಡರ್-20 ಅಥ್ಲೆಟಿಕ್ ಚಾಂಪಿಯನ್ಶಿಪ್ 19 ರಾಷ್ಟ್ರೀಯ ಫೆಡರೇಷನ್ ಕಪ್ ಜೂನಿಯರ್ಸ್ನಲ್ಲಿ ಭಾಗವಹಿಸಿ ಉಡುಪಿಯಲ್ಲಿ ನಡೆದ ಕರ್ನಾಟಕ ರಾಜ್ಯ U20 ಜೂನಿಯರ್ ಮತ್ತು ಸೀನಿಯರ್ ಪುರುಷ ಮತ್ತು ಮಹಿಳಾ ಅಥ್ಲೆಟಿಕ್ ಕೂಟ 2022ರಲ್ಲಿ ಕಂಚು ಗಳಿಸಿರುವಿರಿ. ಕರ್ನಾಟಕ ರಾಜ್ಯ ಜೂನಿಯರ್ ಮತ್ತು ಸೀನಿಯರ್ ಬಾಲಕರ ಹೈಜಂಪ್ನಲ್ಲಿ ಚಿನ್ನ ಗೆದ್ದು ದಾಖಲೆ ನಿರ್ಮಿಸಿದ್ದೀರಿ. ಉಡುಪಿಯಲ್ಲಿ ನಡೆದ ಮಂಗಳೂರು ವಿಶ್ವವಿದ್ಯಾಲಯ ಕ್ರೀಡಾಕೂಟದಲ್ಲಿ ತಾವು ಬೆಳ್ಳಿ ಪದಕವನ್ನು ಗಳಿಸಿದ್ದೀರಿ. 2023ರಲ್ಲಿ ಉಡುಪಿಯಲ್ಲಿ ನಡೆದ ಮಂಗಳೂರು ವಿಶ್ವವಿದ್ಯಾಲಯ ಮಟ್ಟದ ಕ್ರೀಡೆಯಲ್ಲಿ ಮತ್ತು 2024ರಲ್ಲಿ ಧಾರವಾಡದಲ್ಲಿ ನಡೆದ ಕರ್ನಾಟಕ ವಿಶ್ವವಿದ್ಯಾಲಯ ಮಟ್ಟದ ಕ್ರೀಡೆಯಲ್ಲಿ ಚಿನ್ನದ ಪದಕ ಗಳಿಸಿರುವಿರಿ. ಹೀಗೆ ಸಣ್ಣ ವಯೋಮಾನದಲ್ಲೇ ಬಹುವಿಧ ಸಾಧನೆಗೈದಿರುವ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲೆಂದು ಶುಭ ಹಾರೈಸುವ ಶ್ರೀ ರಾಜೇಶ್ A. ಉಚ್ಚಿಲ ಗೌರವಾಧ್ಯಕ್ಷರು, ಶ್ರೀ ಸಚಿನ್ ರಾಜ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಶ್ರೀ ನಿಖಿಲ್ ಮಾಡ ಕಾರ್ಯದರ್ಶಿ, ಶ್ರೀ ಶರತ್ ಬಸ್ತಿ ಕೋಶಾಧಿಕಾರಿ. ದಿನಾಂಕ 8/1/2025. ಧನ್ಯವಾದಗಳು. ಏತು ಪೊರ್ಲು ಓದಿಯರ್ತುಲೆ ಅಮಿತಾ ಟೀಚರ್ ಏತು ಸ್ಪಷ್ಟವಾದ ಅತೇ ಸ್ಪಷ್ಟವಾಯಿನ ಸಾಧನೆ ನಮ್ಮ ಚಿನ್ನದ ಹುಡುಗ ಸೃಜನ್ ಅವರ ಜೋರಾದ ತಾಟಿಬೊಟ್ಟದ ಅಭಿನಂದನೆ ಕೊರಕ ಸೃಜನ್ ಜನಾರ್ದನ್ ಮೆರೆಗೆ ಇತ್ತೆ ಕಬಡ್ಡಿದ ಗುಬ್ಬುದ ಕಲಟ ಕೀರ್ತಿ ಬೆಂದಿನಂಚಿನ ತೃಷಾ ಕುಂಪಲ ಉಮೆರ್ನ ಪೊಲಬು ಸಾವಿತ್ರಿ ಗಟ್ಟಿ ಉಮೆರಡು ಸ್ನೇಹ ಸಂಗಮ ಯುವ ವೃಂದ ಸೋಮೇಶ್ವರ ಉಚ್ಚಿಲ 37ನೇ ವಾರ್ಷಿಕೋತ್ಸವದ ಇದರ ಅಂಗವಾಗಿ ಕುಮಾರಿ ತೃಷಾ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಸನ್ಮಾನ್ಯರೇ, ಶ್ರೀ ವೆಂಕಪ್ಪ ಮತ್ತು ಶ್ರೀಮತಿ ಸುಜಾತಾರವರ ಸುಪುತ್ರಿಯಾಗಿ ಜನಿಸಿರುವಿರಿ. ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ಶಂಕುಲಿಗೆಯಲ್ಲಿ ಶಿಕ್ಷಣವನ್ನು ಪಡೆದಿರುವಿರಿ. ದೈಹಿಕ ಶಿಕ್ಷಕರಾದ ಶಿವಪ್ರಸಾದ್ ಇವರಿಂದ ಕಬಡ್ಡಿ ತರಬೇತಿಯನ್ನು ಪಡೆದಿರುವಿರಿ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಹಾಗೂ ಉಪನಿರ್ದೇಶಕರ ಕಚೇರಿ ಚಿಕ್ಕಮಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕಡೂರು ಮತ್ತು ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ ಪುರ ಕಡೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಅಕ್ಟೋಬರ್ 15ರಿಂದ 17, 2024ರವರೆಗೆ ನಡೆದ ಮೈಸೂರು ವಿಭಾಗದ ಪ್ರೌಢಶಾಲಾ ಬಾಲಕ ಮತ್ತು ಬಾಲಕಿಯರ ಕಬಡ್ಡಿ ಪಂದ್ಯಾಟದಲ್ಲಿ ದಕ್ಷಿಣ ಕನ್ನಡ ತಂಡವನ್ನು ಪ್ರತಿನಿಧಿಸಿ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಮೈಸೂರು ತಂಡವನ್ನು ಪ್ರತಿನಿಧಿಸಿ ತೃತೀಯ ಸ್ಥಾನವನ್ನು ಪಡೆದಿರುವಿರಿ. ನಮ್ಮ ಊರಿನ ಹೆಮ್ಮೆಯ ಪುತ್ರಿಯಾದ ತಾವು ಕಬಡ್ಡಿ ಪಂದ್ಯಾಟದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ತೆರಳಿ ಯಶಸ್ವಿಗೊಳಿಸಿ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಶುಭ ಹಾರೈಸುವ. ನಿರೂಪಕರಾಯಿನ ಪ್ರವೀಣ್ ಅಣ್ಣಗ ಒಂದು ಎಟ್ಟೆ ಜೊತೆ ಸುಮಲತಾ ಪ್ರವೀಣ್ ಬಸ್ತಿ ಅವರ ಜೋರಾದ ತಾಟಿ ಬರ್ತುಗ ಸುರೇಶ್ ಭಟ್ನಗರ ಆರು ಸೃಜನ್ ಅರೆಗೆ ಶಾಲು ಪೊದೆಪ್ಪೇರು ಅಂಚನೆ
ವೇದಿಕೆ ಡುಪ್ಪುನ ಬಿನ್ನೆರು ಮಾತಿರ್ಲ ನಮ್ಮ ಊರುಡು ಉದಿಯ ಬೆನ್ಪುನಂಚಿನ ಪ್ರತಿಭೆಲು ಎಡ್ಡೆ ಸೃಜನಶೀಲತೆಡು ಗೊಬ್ಬುದ ಕಲೊಟ್ಟು ರಾಜ್ಯ ರಾಷ್ಟ್ರ ಮಟ್ಟಗಬಹುದು ಬಂಗಾರು ಗಿಂದಿನಂಚಿನ ಸೃಜನ್ ಜನಾರ್ದನ್ ನಮಕ್ ಮಾತಿರ್ಗಲ ಮಾರ್ಗದರ್ಶಕರಾದಿತ್ತಿನಂಚಿನ ದಿವಂಗತರಾಯಿನ ಸುಷ್ಮಾ ಜನಾರ್ದನ್ ಮೆರ್ನ ಸುಪುತ್ರೆ ಕಿರಿಯ ಪುತ್ರೆ ಅಮ್ಮನ ಸಾಮಾಜಿಕ ಕೀರ್ತಿನ ಗೊಬ್ಬುದ ಕಲೊಟ್ಟು ಬೆನೊಂದು ಲೇರು ಸೃಜನ್ ಬಾರಿ ಸಂತೋಷದ ಸಂಗತಿ ಅಂಚಾದ ಅರನ್ನ ಭವಿಷ್ಯ ನನಲಾತು ಬೆಳಗದು ಬರಡು ಪುದರ್ಲಕನೆ ನನಲಾತು ಸೃಜನಶೀಲತೆ ಲೋಕೋ ಕೀರ್ತಿ ಪಡೆಯಡು ಪನ್ಪುನ ಸದಾಶಯ ನಮ್ಮವು ಅಂಚನೆ ತೃಷ ಬೇರು ಕಬಡ್ಡಿದ ಗೊಬ್ಬುದ ಕಲೊಟ್ಟು ಮಣ್ಣ ಕಲೆ ಆಯ್ನಂಚಿನ ಮಣ್ಣ ಗೊಬ್ಬು ಆಯ್ನಂಚಿನ ಕಬಡ್ಡಿನ ಈ ಊರುದ ಪುದರ್ಡು ಲೋಕೋಗು ಪರಿಚಯ ಮಲ್ಪುನ ಲೋಕೋಡು ಕಲ್ಪಬಿಂದು ನಂಚಿನ ಸಾಧನೆ ಬೆನ್ಪುನಂಚಿನ ಬೇಲೆ ಮಂತದುಲ್ಲೇರು ಉಚ್ಚಿಲದ ಭಗವತಿ ಶಾಲೆದ ವಿದ್ಯಾರ್ಥಿನಿ ನಮ್ಮ ಮಿತ್ರರಾಯಿನ ಶಿವಪ್ರಸಾದ್ ದೈಹಿಕ ಶಿಕ್ಷಕರನ್ನ ಗರಡಿಡು ಬಳಗೊಂದು ಪುನಂಚಿನ ತೃಷಾ ಕುಂಪಲ ಮೆರಗಲ ಅಭಿನಂದನೆ ரெண்டு ಹಿರಿಯ ಉಚ್ಚಿಲದ ಕಲಾವಿದರು ಹಿಡಿದು ಮಾನಾದಿಗೆ ಸುರು ಮಲ್ತಿರು ಪಟುಲು ಹಿಡಿದು ಅವನ ಸಮಾಪನ ಮಲ್ತಿರು ನಡು ಟೀರ್ವೇರು ಬತ್ತು ಪೋಯರು ಅಂಡ ಬಾರಿ ಪೊರ್ಲುದ ಕಲ್ಪನೆ ದೊಟ್ಟಿಗೆ ಇನ್ನಿತ್ತ ಈ ಸದಾಶಯದ ಸನ್ಮಾನಡು ಏರು ಪೂರ ಪಾಲ್ದೆ ತೊಂಡೆರ ಅಕ್ಲೆಗೆ ಮಾತಿರ್ಗಿಲ್ಲ ಗೌರವದ ಸೊಲ್ಮೇಲೆನ ಅಭಿನಂದನೆ ಪನೊಂದು ವೇದಿಕೆ ಉಡುಪುನ ಬಿನ್ನೇರ್ನ ಉಳ್ಳಾಯಿಡು ಒಂಜಿ ಒಪ್ಪಂದ ಒಡಂಬಡಿಕೆ ಆತಲಿಗೆ ಆ ಪ್ರಕಾರ ವೇದಿಕೆ ಉಡುಪುನ ಇರುವೇರು ಮಾತಿನ ಪರವಾದ ಅಕಲ್ನ ಪೊಲಬುನು ಎಂಕ್ಲೆಗೆ ಮಲ್ತು ಕೊರ್ಪೇರು ಎಡ್ದು ಬಕ್ಕ ನಾಟಕ ಸಿದ್ಧ ಒಂದುಂಡು ಇತ್ತೆ ಸುರುಕಾದು ಉಳ್ಳಾಳ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದ ಆಡಳಿತ ಮಂಡಳಿದ ಆಡಳಿತ ಮುಕ್ತೇಸರರು ಧಾರ್ಮಿಕ ದತ್ತಿ ಇಲಾಖೆದ ಸದಸ್ಯರು ಬೇತೆ ಸಂಘ ಸಂಸ್ಥೆ ಪೊಲಬು ಬೆನ್ಪುನಾರು ವಿಶೇಷವಾದ ಸುತ್ತಮುತ್ತ ನಡಪುನಂಚಿನ ಧಾರ್ಮಿಕ ಕಾರ್ಯಕ್ರಮದ ದೇವಸ್ಥಾನದ ಜೀರ್ಣೋದ್ಧಾರಡು ಆರ್ನ ಮಲ್ಲ ಕೊಡುಗೆದಿದ್ದು ಏತೋ ಜೀರ್ಣೋದ್ಧಾರ ಬ್ರಹ್ಮಕಲಶದ ಮುತಾಲಿಕೆನ ವಹಿಸಿನ ಸುರೇಶ್ ಭಟ್ನಗರ ಆರ್ನ ಪೊಲಬುನು ಕೇನ್ಪುನಂಚಿನ ಅಂಗಲಾಪುಡು ನಮ್ಮ ಉಲ್ಲ ಇತ್ತೆ ಇನಿ ಸ್ನೇಹ ಸಂಗಮ ಇವರಿಂದ ನಮ್ಮ ಕಂಡ ಜಾತ್ರೆಗೆ ಯಾಪಲ ಒಂಜಿ ಜನಕ್ಕಲಿಗೆ ಯಾಪಲಕ್ಕಲು ಒಂಜಿ ಬಯ್ಯದ ಬರ್ತಲು ಮುಲ್ತ ಊರದಕ್ಕಲಿಗೆ ಒಂಜಿ ಯಾಪಲ ವರ್ಷಂ ಪ್ರತಿ ಒಂಜಿ ಕಾರ್ಯಕ್ರಮ ದಿವೊಂದು ಮುಲ್ತ ಜನಕ್ಕಲಿಗೆ ಒಂಜಿ ಅಕ್ಕಲ್ನ ಸಂಸ್ಥೆದ ವಾರ್ಷಿಕೋತ್ಸವನು ಈ ಭಾಗದ ಇನ್ನಿತ ದಿನಟ್ಟು ಮಲ್ಪನಂಚಿನ ಒಂಜಿ ಪರಂಪರೆನು ಅಕ್ಕಲು ಮಲ್ತೊಂದು ಬೈದೇರು ಅವು ಆ ದೇವೇರ್ನ ಒಂಜಿ ಎಲ್ಲದ ಕಾರ್ಯಕ್ರಮಗ್ ಮುನ್ನುಡಿಯಾದ ಅಕ್ಕಲು ಪೂರೆಲ್ಲ ಜವನ ಸೇರ್ದು ಮಲ್ತೊಂದು ಚಿನ್ನಂಚಿನ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ನಿಜವಾದಲ ಯಾನು ಅಕ್ಲೆಗೆ ಈತ ವರ್ಷ ಮಲ್ತಿನ ಕಾರ್ಯಕ್ರಮ ಇನ್ನು ಉದೀಪನ ದಿನಟ್ಟು ಅಕ್ಲೆಗೆ ಒಂಜಿ ವಿಶೇಷ ಅಭಿನಂದನೆ ಕೊರೊಂದುಲ್ಲ ಅಂಚನೆ ಇನಿ ಕಟ್ಟಡ ಉದ್ಘಾಟನೆ ಮಲ್ತೇರು ಅಂಚನೆ ನಮ್ಮ ಸಂಸದರು ಪಂಡೇರು ಜವನೇರು ಆ ರೀತಿ ನಮ್ಮ ಆದರ್ಶನ ಹೊರ್ತೊಂದು ಪೋಡು ಐಕೆ ಒಂಜಿ ಮಾರ್ಗದರ್ಶವಾದ ಈ ಸಂಘ ಸಂಸ್ಥೆ ಮೂಲತ ಪರಿಸರಗ್ ಒಂಜಿ ಉಪ್ಪಡು ಒಂಜಿ ಅಕ್ಕಲೊಂಜಿ ಮುಲ್ತ ಈ ಭಾಗದ ನನದ ಜೋಕ್ಲೆಗೆ ಒಂಜಿ ಮಿಲಿಟರಿ ಆದ ಅಕ್ಕಲೊಂಜಿ ರಕ್ಷಣೆ ಮಲ್ಪನಂಚಿನ ಜವನೇರಿಗೆ ಒಂಜಿ ಸಂಘ ಸಂಸ್ಥೆ ಆದ ಬೇರೆಯವರು ಪಂಡೊಂದು ಇನಿ ಎಂಕಲ್ನ ಭಾಷಣ ಕೇಂದ್ರ ತಯಾರು ಉಪನಂತ ನಾಟಕ ತೂಪನಂಚಿನ ಒಂಜಿ ಕಾರ್ಯಕ್ರಮ ಪೂರೆಲ್ಲ ಸೇರಿದೇರು ನಿಜವಾದ ಅಕ್ಲೆಗೆ ಇತ್ತೇನೆ 11 ಗಂಟೆ ಆಂಡ್ ಅಂಚಾದ ಉಪ್ಪುನಾಗ ಯಾನು ಜಾಸ್ತಿ ಪಾತ್ರೆ ಪೋಪುಜಿ ಎಲ್ಲದ ನೇಮಗಲ ಪೂರ ಬರೋಡು ಮುಲ್ತ ಕಾರ್ಯಕ್ರಮಗ್ ಇನಿ ಇತ್ತೆ ಲೇಟ್ ಮಲ್ತದ ಎಲ್ಲದ ಕಾರ್ಯಕ್ರಮಗ್ ಬರಂದೆ ಕೊಲ್ಲೋಚಿ ಮುಲ್ತ ಕಾರ್ಯಕ್ರಮ ಪೊರ್ಲುಡ ಅವಾರ್ಡ್ ಪಂಡೊಂದು ಈ ಸಂಸ್ಥೆ ಇನಿ ಎಂಚಿನ ಉದ್ಘಾಟನೆ ಆತನ ನನ್ನ ಉತ್ತರೋತ್ತರ ಅಭಿವೃದ್ಧಿ ಆದ ಮಲ್ಲ ಒಂಜಿ ಈ ಭಾಗಡ್ ಮಲ್ಲ ಒಂಜಿ ಜನಕ್ಕಲಿಗೆ ಉಪಕಾರ ಅಪ್ಪನಂಚಿನ ಪೂರ ರೀತಿ ಆವಡು ಸಂಸ್ಥೆ ಆವಡು ಪಂಡದು ಆ ಅಪ್ಪನ ಭಗವತಿನ ಆಶೀರ್ವಾದ ಅಕ್ಲಿಗೆ ಆಯ್ತು ಸಂಸ್ಥೆ ಅಧ್ಯಕ್ಷರಿಗೆಲ್ಲ ಸರ್ವ ಸದಸ್ಯರಿಗೆಲ್ಲ ಅಕ್ಕಲು ಮಲ್ಪನಂಚಿನ ಕೆಲಸಗಳು ಪೂರ್ಣ ಭಗವತಿ ಅಪ್ಪನ ಅನುಗ್ರಹ ಬರಡು ಪಂಡದು ಆಶ್ರವ ಮಲ್ತೊಂದು ಇನಿ ಎನ್ನ ರೆಡ್ಡು ಪಾತ್ರೆ ಮುಗಿಪು ವಿಶೇಷದಾದ ಪಂಡ ಸುರೇಶ್ ಭಟ್ನಗರ್ನ ಆಡಳಿತ ಪುನಂಚಿನ ಉಳ್ಳಾಳ ಶ್ರೀ ಚಿರುಂಬ ಭಗವತಿ ಕ್ಷೇತ್ರಗೂ ಸೇರುನ 4 ಊರಿಯಡು ಈ ಉಚ್ಚಿಲಲ ಒಂಜಿ ಈ ಸಲ ಸುರೇಶ್ ಅಣ್ಣನ ಆಡಳಿತ ಮುಕ್ತೇಸಗಾರಿಕೆಡು ಸುರುಕಾದು ಎಲ್ಲೊಂಜಿ ಮಾರ್ಚ್ಡ್ ಭರಣಿ ಮಹೋತ್ಸವ ನಡಪೆರುಂಡು ನಮ್ಮವರ ಜೋರಾದ ತಾಟಿ ಬೊಟ್ಟುದು ಐಕು ಶುಭನು ಬಯಸೋಡು ಇನ್ನೊಂಜಿ ಐತಿಹಾಸಿಕವಾಯಿನ ಕ್ಷಣ ಅಂಚಾದ ನಿಖಲು ಮಾತೆರ್ಲ ಆ ಕಾರ್ಯಕ್ರಮದಲ್ಲ ಪಾಲ್ದೆತ್ತೊನೊಂದು ಪನ್ಪುನ ಸದಾಶಯದೊಟ್ಟಿಗೆ ಪೊರ್ಲುದ ಪೊಲಬು ಕೊರ್ದು ಸದಾಶಯನ ಬಯಸಿನಂಚಿನ ಸುರೇಶ್ ಭಟ್ನಗರ ಅರೆಗೆ ಸೊಲ್ಮೇಲೆನು ಕೊರೊಂದು ನಮ್ಮ ವೇದಿಕೆಡು ಉಪಸ್ಥಿತಿ ಉಪ್ಪುನಂಚಿನ ಸರಿತಕ್ಕ ಕಾರ್ಯಕ್ರಮದ ಒಂತೆ ದುಂಬು ಉಪ್ಪಿದಡ್ದು ಪೋಂದುಳ್ಳೇರು ಅವರ ತಾಟಿ ಬಿಟ್ಟುದು ಅರ್ನ ಉಪಸ್ಥಿತಿಗೆ ಸೊಲ್ಮೇಲೆನು ಕೊರಕ ನನ್ನ ದುಂಬುಗುಲ ಅರ್ನ ಮಾರ್ಗದರ್ಶನ
ನಮ್ಮ ಮಿತ್ತು ಉಪ್ಪಡು ಪನ್ಪುನ ಸದಾಶಯದೊಟ್ಟಿಗೆ ಕಾರ್ಯಕ್ರಮವನ್ನು ದುಂಬುಕೊನೊಂದು ಇನ್ನಿತ ಲೇಸಡು ಮಲ್ಲ ಬಿನ್ನೆರಾದೆಂಕನೊಟ್ಟಿಗುಳ್ಳೇರು ದೇರಳಕಟ್ಟೆದ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಸ್ಥಾಪಕರು ಭಾರತೀಯ ಜನತಾ ಪಕ್ಷದ ಈ ಭಾಗದ ಉಪಾಧ್ಯಕ್ಷರು ಅತ್ತಂದೆ ಬೇತೆ ಬೇತೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಲ್ತೊಂದು ಬತ್ತಿನಾರು ರತ್ನೋತ್ಸವ ಪನ್ಪುನ ಪರಿಕಲ್ಪನೆದ ಮುಖೇನ ಈ ಭಾಗದ ಒಂಜಿ ಸಾಂಸ್ಕೃತಿಕ ಉತ್ಸವದ ಕಲ್ಪನೆಯನ್ನು ಸಾಕಾರ ಮಲ್ತಿನಾರು ನಮ್ಮ ಮೋಕೆದ ಉಳಿದೊಟ್ಟುದ ರವೀಂದ್ರ ಶೆಟ್ರು ಅವರ ಅವ್ರನ್ನ ಭಾಷಣ ಕೇಳೋ ದುಂಬು ಮುರನಿ ರತ್ನೋತ್ಸವ ಭಾರಿ ಯಶಸ್ವಿ ಆಂಡ್ ಅದಕ್ಕೋಸ್ಕರ ಅವರ ತಾಟಿ ಬಟ್ಟುದ ಅಭಿನಂದನೆ ಕೊಡ್ತ ಇನಿ ಸ್ನೇಹ ಸಂಗಮ ಪಂಪಿನ ಒಂಜಿ ಸಂಘಟನೆ ಭಾರಿ ಶೌಕುಡು ಕಣಿನ 37 ವರ್ಷ ಇನಿ ಈ ಸರಿ 37ನೇ ವರ್ಷಡು ನಿರಂತರವಾದ ಕಾರ್ಯಕ್ರಮ ಮಂತೊಂದು ಈ ಊರದ ಕಲ್ಲ ಕಷ್ಟಗ ಅಚ್ಚನ ನಷ್ಟಗ ಒಂಜಿ ಧ್ವನಿಯಾದ ತನ್ನ ಸೇವೆನ ಮಂತೊಂದು ಇನಿ ಭಾರಿ ಶೌಕುಡು ಆದಿ ಜನನು ಬೇತೆ ಬೇತೆ ಕ್ಷೇತ್ರಡು ಸೇವೆ ಮಂತಿನ ಕಡೆ ಸನ್ಮಾನ ಮಂತಿರು ಸನ್ಮಾನ ಮನ್ಪುಣಿಂದ ಪನ್ನಗ ಆ ಸಂಸ್ಥೆಗಳ ಗೌರವ ಬಕ ಸನ್ಮಾನ ಗೆತ್ತೊಂದಕ್ಲೆಗಿಲ್ಲ ಅಕ್ಲ ಜವಾಬ್ದಾರಿ ನನಾತ್ ಹೆಚ್ಚಾಪುಣಂಚಿನ ಒಂಜಿ ವಿಚಾರಲ ಆ ಸನ್ಮಾನ ಒಪ್ಪುನು ಒಟ್ಟಾದ ಈ ಕ್ಷೇತ್ರಡ್ ಓಲ್ಲ ಒಬ್ಬೇ ಒಂಜಿ ಜಾಗಡ್ ಒಂಜಿ ಸಂಘ ಸಂಸ್ಥೆಯಲ್ಲಿ ಇತ್ತಂಡ ಆ ಊರಿಗೂ ಒಂಜಿ ಬಲ ಕೊರ್ಪುಣಂಚಿನ ವ್ಯವಸ್ಥೆ ದಾನಿಂದ ಪನ್ನಗ ಒವೇ ರೀತಿದ ಒಂಜಿ ಸಮಸ್ಯೆ ಅತನ ಬೇತೆ ಬೇತೆ ರೀತಿದ ವ್ಯವಸ್ಥೆಯಲು ಅತನ ಕಾರ್ಯಕ್ರಮ ಹೂವು ಪುಂಡಲ ಆ ಸಂಘ ಸಂಸ್ಥೆಯಲ್ಲಿ ಇತ್ತಂಡ ಆ ಮಾತ ಕೆಲಸ ಕಾರ್ಯಗಳ ಒಂಜಿ ಧ್ವನಿಯಾದ ಅತನ ಶಕ್ತಿಯಾದ ಉಪ್ಪೇರ ಸಾಧ್ಯತೆ ಉಂಟು ಸ್ನೇಹ ಸಂಗಮದ ಜವಣೇರ್ಲಂಚಿನ ಭಾರಿ ಖುಷಿಯ ಪಡ್ತುನಾಗ ಮಾತ ಒಂಜಿ ಎಡ್ಡೆ ಮನಸ್ಸದ ಪ್ರೀತಿ ಭಾರಿ ಪ್ರೀತಿ ವಿಶ್ವಾಸ ಇತ್ತಿನಂಚಿನ ಜವಣೇರ್ ಇನಿ ನಮ್ಮ ಸಂಸದರ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ಲ ಭಾರಿ ಶೋಕುಡು ಪಂಡೇರು ನಮ್ಮ ದೀಪಾನ್ ಅರಳದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊರ್ನಂಚಿನ ಹುಚ್ಚಿಲತ್ತಾಯ ಪದ್ಮನಾಭ ತಂತ್ರಲ ಭಾರಿ ಶೋಕುಡು ನಂಗೆ ಶುಭಾಶೀರ್ವಾದ ಮಂತೀರು ನಿಜವಾದಲ ಒಂಜಿ ಜಾಗಡು ಇನಿ ದೇವದೇವರನ ನೇಮಲ ಎಲ್ಲ ಆಯವರೇ ಉಂಡು ಒಟ್ಟಾದ ನಮ್ಮ ಸಮಾಜದ ಎಂಚ ಅಂದ ಪನ್ನಗ ದೇವರ ಮೆಚ್ಚಿನ ಕೆಲಸ ಮನ್ಪುಡಿಗೆ ದೇವರ ಮೆಚ್ಚಿನ ಕೆಲಸ ಎಂಚಿನ ಮನ್ಪುಡಿಂದ ಪನ್ನಗ ದೇವರು ನಮ್ಮ ಮನ್ಪುಡಿನ ಕೆಲಸ ಆ ರೀತಿ ಉಪ್ಪುಡು ಒಬ್ಬೇ ರೀತಿದ ಮುರ್ಚಾಂದಿನ ವಿಚಾರಕ್ಕೆ ಪೋವಂದೆ ಅದನ್ನ ಸಮಾಜಕ್ಕೆ ಇನಿ ಜನನ ಜೀವನ ಮರಣ ಈ ಮೂಜಿ ಅಂತ ಬಹಳ ಮುಖ್ಯವಾಗಿ ನಾವು ನೋಡುತ್ತ ಜೀವನ ಆ ಜೀವನ ನಮ್ಮ ವಾರೀತಿ ಕರಿತಾ ಪಂಪಿನವು ಬಹಳ ಮುಖ್ಯ ನಮ್ಮ ಒವೇ ಒಂಜಿ ನೆಟ್ಟು ಆಕಸ್ಮಿಕವಾದ ನಮಕ್ ಭೂಮಿಗೆ ನಮ್ಮ ಜನ್ಮ ಪುಣು ಐದು ಬಕ್ಕ ಪುಟ್ಟಿನ ಒಂಜತ್ತೊಂಜಿ ದಿನ ಅಕಲ್ನ ಅಕ್ಕ ಮರಣ ಆವಡೆ ಆಯ್ತು ನಲುಟಿತ್ತಿನಂಚಿನ ಜೀವನ ಅತ್ಯಂತ ಪರಿಶುದ್ಧವಾದ ಅತ್ಯಂತ ಪ್ರಾಮಾಣಿಕವಾದ ನಮ್ಮ ಜವಾಬ್ದಾರಿ ಅಂಚಿನ ಉಂಡ ಐದು ನಮ್ಮ ಒಂಜಿ ಬಾಲ್ಯ ಒಂಜಿ ಮಗೆ ಆದು ಅಮ್ಮೆ ಆದು ಅತನ ಅಪ್ಪೆ ಆದು ಮರ್ಮಲಾದು ಮಾಮಿ ಆದು ಅತನ ಜೋಕುಲ ಒಟ್ಟು ಆ ಜೀವನದ ವ್ಯವಸ್ಥೆ ಭಾರಿ ಶೋಕುಡು ಪೋವುಡುಂದಾಂಡ ನಮ್ಮ ದೀಪನಂಚಿನ ಪಜ್ಜೆ ಯಾಕಡೆ ಪಂಡೇರು ಚೌಟೇರು ನಮ್ಮ ಹಿರಿಯ ಕುಲನಂಕ ಪಾಡ್ದು ಕೊರ್ಪಿನ ತಾದಿಯಿಂದ ನಮ್ಮ ಹಿರಿಯ ಕುಲ ವಾರಿಚಿದ ತಾದಿ ನಂಗೆ ಪಾಡ್ದು ಕೊಡ್ತಾರೆ ಆ ತಾದಿಡು ನಡತೊಂದು ಪೋಡು ನಾನು ಖಂಡಿತವಾದ ದೇವರನ್ನ ದಯ ಒಪ್ಪುಡು ಅವೇ ನಾವು ಪನ್ಪುಣಿ ನಮ್ಮ ದೇವರ ಮುಚ್ಚಿನ ಕೆಲಸ ಮಲ್ಪೋಡು ಪಣ್ಣದು ಆ ನಿಟ್ಟಿಡು ಇನ್ನು ಸ್ನೇಹ ಸಂಗಮ ಎಡ್ಡೆ ಕೆಲಸ ಕಾರ್ಯನ ಮಂತೊಂದು ಈ ಜಾಗ ಈ ಊರದ ಜನಗಳಿಗೆ ಬೇತೆ ರೀತಿದ ಒಂಜಿ ಸಹಕಾರ ಕೊರ್ಪಣಂಚಿನ ಕೆಲಸ ಕಾರ್ಯನ ಸ್ನೇಹ ಸಂಗಮ ಮಂತೊಂದುಂಡು ಇನ್ನು ಶೋಕದ ಒಂಜಿ ಕಟ್ಟೋಣಲ ಅಲ್ಪ ಆತನು ಆ ಒಂಜಿ ಕಟ್ಟೋನಡು ನನಾತ್ ನಮ್ಮ ಜವಣೀರು ಸಭೆ ಸಮಾರಂಭ ಮನ್ಪುಣಗ ಎಡ್ಡೆ ಯೋಚನೆ ಆಲೋಚನೆ ಬಚದು ದುಮ್ಮದ ದಿನಟ್ಲ ಎರಡೇ ಕಾರ್ಯಕ್ರಮ ಅನ್ಪುಣಂಚಿನ ಒಂಜಿ ಶಕ್ತಿನೇ ಮುಲ್ಪ ಇತ್ತಿನಂಚಿನ ಕಾರಣಿಕದ ದೇವದೇವರು ಅಕ್ಲೆ ಕೊರಡು ಈ ಒಂಜಿ ಕಾರ್ಯಕ್ರಮಡ್ ಏರು ಮಾತ ಕಟ್ಟೋಣದ ನೆಕ್ ಸಹಕಾರ ಮಲ್ದೇರ ಅಕ್ಲೆಗೆ ಮಾತೆರೆಗಳ ಅಕ್ಲ ಮನ್ಪುಣಂಚಿನ ವೃತ್ತಿ ವ್ಯವಹಾರಲ ಎಡ್ಡ ರೀತಿ ಆವಡು ಪಣದು ನನಾತು ಸಮಾಜಕ್ಕೆ ಕೊಡುಗೆ ಕೊರ್ಪುಣಂಚಿನ ಕೆಲಸ ಮುಲ್ಪ ಸೇರ್ದಿನ ನಾವು ಮಾತೆರೆಡ್ದಲ ಆವಡು ಪಣಂದು ನಮ್ಮಲ್ಲ ಮುಲ್ಪ ಲೆಪಡದು ಎರಡು ಪಾತೆರ ಅವಕಾಶ ಮಂತ್ಕೊರ್ನಂಚಿನ ಸ್ನೇಹ ಸಂಗಮದ ಅಧ್ಯಕ್ಷರು ಪದಾಧಿಕಾರಿಗಳು ಮಾತ ಸದಸ್ಯರಿಗಳ ನಾನು ಅಭಿನಂದನೆ ಸಲ್ಲಿಸುವ ಒಂದು ನನ್ನ ಪಾತ್ರ ಅಂತವೆ. ಜೈ ಹಿಂದ್, ಜೈ ಕರ್ನಾಟಕ. ಬಾರಿ ಪೊರ್ಲುಡು ಇನ್ನಿತ ಲೇಸ್ಗ್ ಉಮೇದು ಕೊರ್ಪುನಂಚಿನ ಆ ಕಟ್ಟಣ ನನಲಾತ ಸಮಾಜಮುಖಿಯಾದ ಬೇಲೆ ಮಲ್ಪಡು ಪನ್ಪುನ ಆಶಯನು ಪನೊಂದು ಈ ಲೇಸ್ಗ್ ಎಡ್ಡೆ ಪುಲಪನು ಕೊರ್ನಂಚಿನ ರವೀಂದ್ರ ಶೆಟ್ರಿಗೆ ಸೊಲ್ಮೆಲೆನ ಸಂದಾಯ ಮಲ್ತೊಂದು ನಮಗೆ ಗೊತ್ತುಂಡು ಸ್ನೇಹ ಸಂಗಮ ಉಚ್ಚಿಲ ಇಂದತ್ತ ಸುರು ಪ್ರಾರಂಭದ ಗುರುತೆಂಚೆತ್ತಿನಿಂದ ಪಂಡ A1 ಕ್ಲಬ್ ಒಂದು
ಈ ಅಕ್ಷರದ ಗಣಟ್ಟು ಸುರುತ್ತ ಅಕ್ಷರ ಎ, ಸಂಖ್ಯೆದ ಗಣಟ್ಟು ಸುರುತ್ತ ಅಕ್ಷರ 1 ಅಂಚಾದು ಅಕ್ಷರ ಪನ್ಪುನವು ಶರೀರ ಅಂಡ ಸಂಖ್ಯೆ ಪನ್ಪುನವು ಪ್ರಾಣ ಅಂಚಿನ ಶರೀರ ಪ್ರಾಣ ಒಂಜಾದು A1 ಪನ್ಪುನವು ಅಕ್ಷರದ ಸಾಲುಡ್ಲ ಸುರುಟ್ಟುಂತುದು ಸಂಖ್ಯೆದ ಸಾಲುಡ್ಲ ಸುರುಟ್ಟುಂತುದು ಇನಿ ಸ್ನೇಹ ಸಂಗಮ ನಿಜಾರ್ಥಡು A1 ಆತುಂಡು ಅದಕ್ಕೋಸ್ಕರ ಮಾತ ಸದಸ್ಯರಿಗೆ ವೇದಿಕೆ ಪುನಃ ಭಿನ್ನೆರ್ಲ ಬೊಕ್ಕ ಸಭೆಲ ತಾಟಿ ಬೊಟ್ಟುದು ಸ್ನೇಹ ಸಂಗಮದ ಸರ್ವ ಸದಸ್ಯರುಗಳು ಒಂದು ಅಭಿನಂದನೆ ಪನೋಡು ಮಲ್ಲ ಕೀರ್ತಿ 5 ವರ್ಷ ಆಂಡಲ ಸ್ವಂತ ಕಟ್ಟಡ ಇಜ್ಜಾಂದಿನ ಸಂಸ್ಥೆಲುಲ್ಲ ನಮಡ ಅಂಚೊಪ್ಪುನಗ 37 ವರ್ಷ ಆನಗ ಸುವರ್ಣ ಮಹೋತ್ಸವಗ ಅಟ್ಟಣೆ ಪಡೆನಗ ಅವಳು ಒಂಜಿ ಕಟ್ಟಣ ಆಂಡು ಒಂಜಿ ಶಾಶ್ವತವಾಯಿನ ನೆಲೆ ಆಂಡು ಪನ್ಪುನು ನಿಜಕ್ಕೂ ಮೆಚ್ಚೋಡಾಯನಂಚಿನ ಸಂಗತಿ ಅದಕ್ಕೋಸ್ಕರ ಅಭಿನಂದನೆ ಪನ್ನೊಂದು ಕಾರ್ಯಕ್ರಮದ ಕೇರಿದ ಭಾಗದಂಚಿ ಬರೋಂದುಲ್ಲ ಸಭಾಧ್ಯಕ್ಷತೆಗೆ ಭಾಷಣ ಕೊರನಗೊಂತ ತಡವರಿಸೋನುಂಡು ದಯಪಂಡ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ ಗೊತ್ತು ಇನಿ ಸಭಾಧ್ಯಕ್ಷತೆ ವಹಿಸೋಡಿತ್ತನು ಏರ್ನ ಲೆಕ್ಕಾಚಾರ ಇಜ್ಜಾಂಡು ಅಧ್ಯಕ್ಷರು ಬೇರೆ ಮೇತೆತ್ತಿನಲ್ಲ ಗೌರವ ಅಧ್ಯಕ್ಷರಾದ ರಾಜೇಶ್ ಉಚ್ಚಿಲು ಬೇಲೆ ಮಲ್ತಿತ್ತೇರು ಆಂಡ ಮಲ್ತಿನ ಬೇಲೆ ಅವು ಎಡ್ಡೆ ಫಲ ಉಪ್ಪುನ ಕಂಡಗ ಬಾಡ್ನ ಅಧಿಕಾರಿ ಬುಳೆಲಕ್ಕ ಫಲ ಬರೋಡೆ ದೈವದ ಕಾರಣಿಕ ತೂಲೆ ಅರನ್ನ ಎಂಚ ಸ್ಟೇಜ್ ಇಟ್ಟು ಕುಲ್ಲಾಂಡು ಅವಲ ಸಭಾಧ್ಯಕ್ಷತೆದ ಮನೆಟ್ಟು ಕುಲ್ಲಾಂಡು ಅವು ಏರು ಬೆಂದೆರೋ ಅಕಲು ತೋಜೋಡು ಪನ್ಪುನ ದೈವದ ಆಶಯ ಇನಿಯತ್ತು ಕೋಡೆ ಹತ್ತು ಆನಿಡ್ದು ಇನಿ ಮುಟ್ಟಲ ಈ ಸ್ವಂತ ಕಟ್ಟಣ ಆಪುನ ಮುಟ್ಟಲ ರಾಜೇಶ್ ಅಣ್ಣನ ಸ್ನೇಹ ಸಂಗಮ ಬಿಡ್ತಿಜ್ಜಿ ರಾಜೇಶ್ ಅಣ್ಣ ಸ್ನೇಹ ಸಂಗಮಲ್ಲ ಬಿಡ್ತಿದ್ದೀರು ಅಂಚಾದು ನಿಜವಾದ ಮೆಚ್ಚೋಡ ಆಯ್ನಂಚಿನ ಈ ಕಟ್ಟಡ ನಿರ್ಮಾಣದ ಬಗೆಟ್ ಇಂದು ಅರೆ ಕೊಸಿ ಅವಡೊಂದು ಪನ್ಪುನ ಹೊತ್ತು 3 ಪುನ ಪ್ರತಿ ಸದಸ್ಯರುಗಳು ಗೊತ್ತುಂಡು 27 ದಿನೊಟ್ಟು ಸ್ನೇಹ ಸಂಗಮದ ಸ್ವಂತ ಕಟ್ಟಡದ ಬೇಲೆ ಪರಿಪೂರ್ಣ ಆತನೊಂದು ಪಂಡ ಐಕ್ ಮಲ್ಲ ಕೀರ್ತಿ ಸಂದೊಡಿತೀನಿ ನಿಂತ ಸಭಾಧ್ಯಕ್ಷತೆ ವಹಿಸಿನಂಚಿನ ರಾಜೇಶ್ ಉಚ್ಚಿಲ್ ಅರೆಗೆ ಆರು ಗೋರ್ಕಾರ್ಮೆದ ಮದಿಪು ಕೊರಡೊಂದು ಬಾರಿ ಪ್ರೀತಿ ಡರಡ ಕೇನೊಂದುಲ್ಲ ವೇದಿಕೆ ಇಟ್ಕೊಂಬಂಚಿನ ಪೂರ ಹಿರಿಯಕಲ್ಲ ನಮಕ್ ಪರಿಚಯ ಆಂಡಲ ಅಧ್ಯಕ್ಷತೆ ನೆಲೆಯಿಟ್ಟು ಒಂಜೆರಡು ಪಾತ್ರ ಇಚ್ಛಪಡ್ಪೆ ಕರಿನ 37 ವರ್ಷದಿಂಚ ಸ್ನೇಹ ಸಂಗಮ ಮಿತ್ತು ಬರೋಡುಂದಾಂಡ ಪ್ರಪ್ರಥಮವಾದ ಕಾರಣ ಅವೇನು ಸ್ಥಾಪನೆ ಮಂತಿನ ದಿವಂಗತ ಪ್ರಕಾಶ್ ಉಚ್ಚಿಲ್ರ ಅರ್ನ ಮಾರ್ಗದರ್ಶನ ಎಲ್ಲಿಯ ಜೋಕ್ಲೇಡ್ದಿಂಚ ಮಲ್ಲಾಯನಡೆ ಮುಟ್ಟ ಎತ್ತರೆತ್ತರಗ ಬೊಳೆಯಂಡು ನಮಕೊಂಜಿ ಸ್ವಂತ ಕಟ್ಟಡ ಆವಡುಂದಾಂಡ ಆ ದೈವದೇವರನ್ನ ಬಲಲ ಬೋರ್ಡ್ಗೆ ಪ್ರತಿ ವರ್ಷ ದೈವದೇವರನ್ನ ಎದುರು ಇಂಕ್ಲ ಪ್ರಾರ್ಥನೆ ಮಂತೊಂದಿತ್ತ ಇಂಕ್ಲೆಗೆ ಒಂಜಿ ಸ್ವಂತ ಕಟ್ಟಡ ಆವಡು ಇರ ಅನುಗ್ರಹ ಮನ್ಪೋಡು ಆ ನೆಲೆಟ್ ಇನಿತ ದಿನಕ್ಕೆ ಆ ದೈವದೇವರ ಇಂಕ್ಲೆ ಪೂರ ಒಲಿದೇರಿಂದ ಪಂಡ್ರೆ ಸಂತೋಷ ಪಡ್ಪೆ ಕರಿನ ಕೆಲವು ವರ್ಷದಿಂಚ ಕೆಲವು ಜಾಗಿನ ತುಯ್ಯ ಜಾಗೆ ತುಂಡಲ್ಲ ಅಡೆತಡೆ ಬರೋಂದಿತ್ತು ಆ ಸಂದರ್ಭಡ್ ಗುರ್ರಾಜ್ ಬಳ್ಳಾಲ್ರು ನಮಕ್ ಜಾಗೆ ಕೊಡ್ಪೆ ಅಂತ ಬಂದು ಒಪ್ಪಿಯರು ನಮ್ಮಡ ಒಂಜಾತ್ ಕಾಸನ್ನು ಒಟ್ಟು ಸೇರ ಹೊಡೆದಾಂಡ ಭಾರಿ ಕಷ್ಟ ಆಂಡಲ ಈ ಪೂರ ದಿನಟ್ಲ ವಾ ಕಷ್ಟ ಆಂಡ ಅವನ ಎದುರಿಸ ಒಂದು ಆನಿಕೊರ್ನ 10 ರೂಪಾಯಿ ಪನ್ಪನ ಡೊನೇಷನ್ ಕೂಡ ಈತ್ ಜನತೆ ಎದುರು ನಮಕ್ ಪನೋಡುಂದಾಂಡ ಅಕ್ಕಲ್ ಕೊರ್ನ 10 ರೂಪಾಯಿ ಸ್ನೇಹ ಸಂಗಮದ 10 ಲಕ್ಷ ಉರಿಪವನಂಚಿನ ಆ ಭಾಗ್ಯ ನಮಗ್ ಕೊಡ್ತುಂಡು ಐಟು ಪೂರ ನಮ್ಮ ಊಡ್ದಕ್ಲಲ್ಲ ಪರ ಊಡ್ದಕ್ಲಲ್ಲ ಆ ಕಾಸುಂಡು ಆ 10 ಲಕ್ಷ ಇತ್ತಿನಡೆಗೆ 24 ಲಕ್ಷ ಕೊರಡುಂದಾಂಡ ಇಂಕ್ಲೆಗೆ 3 ವರ್ಷ ತಾಗನು ಆಂಡ್ಲ ಕಟ್ಟಡ ಎಂಚ ಆಪುನಂದು ಪನ್ಪುನ ಆ ಸಂಕಷ್ಟ ಇಂಕ್ಲು ಉಪ್ಪುನ ತಯಾಮುಡು ಇಂಕ್ಲೆನ್ ಲೆತ್ತದು ನಿಕ್ಲು ಕಟ್ಟಡ ಮನ್ಪುಲೆ ಇಂಕ್ಲೆಡ್ ದಾದ ಸಹಾಯ ಆವಡು ಪನ್ಪುನ ನೆಲೆಟ್ ನಮ್ಮ ಊಡ್ದಕ್ಲು ಪರ ಊಡ್ದಕ್ಲು ಪೂರ ಸಂಪೂರ್ಣ ಸಹಕಾರ ಕೊಡ್ತೇರು ಇನಿಕ್ ನಮಕ್ ಅವು ಎಂಬುದಿಕ್ಕದನ್ನು ಒಂಜಿ ಕಟ್ಟಡ ಆವಡುಂದಾಂಡ ಅರುಣ್ ಪಂಡೇರು ರಾಜೇಶ್ ಉಚ್ಚಿಲ್ ಇತ್ತೇರು ರಾಜೇಶ್ ಉಚ್ಚಿಲ್ ಹಿಡಿದು ಒರಿಯಾಡ್ದು ಖಂಡಿತವಾದ ಒಂಜಿ ಕಟ್ಟಡ ಮನ್ಪರ ಸಾಧ್ಯನೇ ಇಜ್ಜಿ ಈ 137 ಸದಸ್ಯರು ಒಟ್ಟುಗೂಡುವಿಕೆ ಆಯ್ನ ಫಲವಾದೀನಿ ಆ ಬಿಲ್ಡಿಂಗ್ ಆತನ ಪಂಡ್ರೆ ಯಾನ್ ಇಚ್ಛೆ ಪಡ್ಪೆ ಅವೇ ರೀತಿ ಇನಿ ಆಯ್ನ ಕಟ್ಟಡ ನಮ್ಮ ಊರಿಗೂ ಪ್ರತಿ ಒಂಜಿ ಕಾರ್ಯಕ್ರಮಗಳ ಒಳಿತನು ಕೊರಡುಂದಾಂಡ ಒವೇ ಒಂಜಿ ಕಾರ್ಯಕ್ರಮ ಆವಡುಂದಾಂಡ ನಮ್ಮಲ್ಪ ಮನ್ಪೊಲಿ
ನನ್ನ ದುಂಬಾಗ ರಕ್ತದಾನ ಆವಡು, ಸ್ವಸಹಾಯ ಸಂಘದ ಮೀಟಿಂಗ್ ಆವಡು, ಬೇತೆ ಬೇತೆ ರೀತಿದ ಆರೋಗ್ಯ ಇಂಚಿನ ವ್ಯತ್ಯಾಸ ಇತ್ತನಲ್ಲ ಒಂಜಿ ಕ್ಯಾಂಪ್ ಮನ್ಪೊಡು ನಾಡಲ್ಲ ನಮ್ಮ ಸಂಘ ಸಂಸ್ಥೆನ ಉಪಯೋಗ ಖಂಡಿತವಾದ ಮನ್ಪೊಲಿಂದ ಪಂಡ್ರೆ ಇಚ್ಛೆ ಪಡ್ಪೆ. ನನ್ನ ದುಂಬಾಗ ಇಂಗ್ಲ ಮಹಿಳಾ ಸಂಘ ಉಂಡು. ಫಸ್ಟಿಗೆ ಎನ್ಮ ಜನ ಇತ್ತೇರು ಇತ್ತೆತುನಾಗ ಕೋಡದ ಮೀಟಿಂಗ್ ಅಯ್ಯುವ ಕರೀದುಂಡು ಅಂಚದ ಮಸ್ತ್ ಸಂತೋಷ ಆಗ್ಬಿಡು. ಮಹಿಳೆಯರನ್ನ ಪಾತ್ರಲ್ಲ ಇತ್ತನಂದಾಂಡ ಆ ಒಂಜಿ ಕ್ಲಬ್ಗೂ ಎಡ್ಡೆ ಒಂಜಿ ಒಳಿತು ಬರ್ಬಿಡು ದಯಪಂಡ ಹೂವಾಣ ಒಂಜಿ ಬೆತೆ ಬೇತೆ ಇತ್ತನಂದಾಂಡ ಅವನು ಸರಿ ಮನ್ಪೇರು ಅಕ್ಕಲ್ಲ ಸಪೋರ್ಟ್ ಮನ್ಪೇರು ಅಂಚ ಅದಪ್ಪನಾಗ ದುಂಬದ ದಿನಟ್ಟು ನಮಕ್ ಆ ದೈವದೇವರ ಅನುಗ್ರಹ ಅಂತಾರೆ. ಈ ಸಂಘ ಸಂಸ್ಥೆನ ಒರಿಪವಡುಂದಾಂಡ ನಿಕ್ಕಲ ಪೂರೇ ನಾವು ಸಹಕಾರ ಬೋರ್ಡು ಹೆಚ್ಚು ಕಮ್ಮಿ ಆದಪ್ಪು ದಯಪಡಂದಾಂಡ ಹಿರಿಯಕಲ್ ಕೊರ್ನ ಮಾರ್ಗದರ್ಶನ ಅವೇನು ನಮ್ಮ ಇಡಮುಟ್ಟ ಕನ ಇದನ್ನು ಒಂಜಿ ಇಲ್ಲಡೆ ಹೆಚ್ಚು ಕಮ್ಮಿ ಉಪ್ಪುಂಡು ಒಂಜಿ ಸಂಘ ಸಂಸ್ಥೆ ಹೆಚ್ಚು ಕಮ್ಮಿ ಉಪ್ಪಂದ ಸಾಧ್ಯ ಅವನ ಒಟ್ಟಿಗೆ ಕೊನೊಪ್ಪನಂಚಿನ ಆ ಕರ್ತವ್ಯ ನಮ್ಮ ಪೂರ ಸದಸ್ಯರು ಉಂಡು. ಅವನ ಒರಿಪಾಗ ನಮ್ಮ ದೈವದೇವರು ನಮಗೆ ಆಶೀರ್ವಾದ ಮನ್ಪಡೆದು ಪನ್ಪುನ ಪಾತ್ರನ ಪನೆಂದು ಎನ್ನ ಮಾತು ವಿರಾನ ಕೊಂಪ ಜೈ ಇನ್ ಜೈ ಕರ್ನಾಟಕ. ಸೊಲ್ಮೇಲು ರಾಜೇಶಣ್ಣ ಬಾರಿ ಅಭಿಮಾನುಡು ನಡತಿನಂಚಿನ ಸಾಧೀನು ಸ್ವ ಅನುಭವದ ನಿಲೆಟ್ಟು ನೆಂಕಲೆದುರು ಬುಡಪಾದದಿಯರು ರಾಜೇಶಣ್ಣಗ ನನ್ನೋರ ಸೊಲ್ಮೇಲಿನ ಸಂದಾಯ ಮಲ್ತೊಂದು ಈ ದಿನ ಸಾಂಸ್ಕೃತಿಕ ರಂಜನೆಯಾದ ತುಳುವೆರೆ ಉಡಲ್ ಜೋಡುಕಲ್ಲು ಮುಗ್ಲೆಡ್ದು ನಾಟಕತ್ ನಂಬಿಕೆ ಪನ್ಪುನ ಉಪಶೀರ್ಷಿಕೆದೊಟ್ಟಿಗೆ ತನಿಯಜ್ಜೆ ಪನ್ಪುನಂಚಿನ ಭಾರಿ ಪೊರ್ಲುದ ಪುಗರ್ತೆದ ನಾಟಕ ವೇದಿಕೆಡು ಮುಡಿದು ಬರೆಯರುಂಡು. ಈ ನಾಟಕದ ನಿರ್ಮಾಣ ಬೊಕ ನಿರ್ವಹಣೆ ಮಲ್ಪುನ ಸುರೇಶ್ ಶೆಟ್ಟಿ ಜೋಡುಕಲ್ಲು ದಯವಂತದವರ ವೇದಿಕೆಗೆ ಬರಡು ನಮ್ಮ ಬಿನ್ನೆರಡು ಒಂಜಿ ನೆಂಪುದ ಕಾಣಿಕೆಯನ್ನು ಸ್ವೀಕಾರ ಮಲ್ಪಡು. ತುಳುವೆರೆ ಉಡಲು ಜೋಡುಕಲ್ಲು ಈ ಕೂಟದ ತನಿಯಜ್ಜೆ ನಾಟಕದ ನಿರ್ಮಾಣ ಬೊಕ ನಿರ್ವಹಣೆ ಮಲ್ಪುನ ಸುರೇಶ್ ಶೆಟ್ಟಿ ಜೋಡುಕಲ್ಲು ಆರು ಸಮಗ್ರ ತಂಡದ ಬತ್ತಿಡ್ದು ಈ ಮಾನಾದಿಗೆನು ಸ್ವೀಕಾರ ಮಲ್ತೋನೋಡು. ತಾಟಿ ಬೊಟ್ಟುದು ಎದುಕೊನುಗ ಸುರೇಶ್ ಶೆಟ್ಟಿ ಜೋಡುಕಲ್ಲು ಬಾರಿ ಪುಗರ್ತೆದ ನಾಟಕ ಕಲಾವಿದರು ನಾಟಕ ತಂಡನ ನಿಭಾವಣೆ ಮಲ್ತನೊಟ್ಟಿಗೆ ತುಳುವೆರೆ ಬುಡಲು ಜೋಡುಕಲ್ಲು ಪನ್ಪುನ ಕೂಟನ್ನು ಕಟ್ಟುದು ಇಡೀ ಸುತ್ತಮುತ್ತ ದೈವದೇವರನ್ನ ಕಾರ್ಣಿಕನ್ನು ಪ್ರಸಾರ ಮಲ್ಪುನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ತೊಂದು ಬರ್ಪುನಂಚಿನ ಸುರೇಶ್ ಶೆಟ್ಟಿ ಜೋಡುಕಲ್ಲು ಮೆರೆಗು ನಮ್ಮ ಸ್ನೇಹ ಸಂಗಮ ಉಚ್ಚಿಲ ಇಂದೆತ ಸಲಾದು ಬಾರಿ ಮೋಕೆಡು ಅರ್ತಿಪುರ್ತಿಡು ಮಾನಾದಿಗೆದ ಗೌರವ. ಉಡಲು ಜಿಂಜಿನ ಅಭಿನಂದನೆ ತಾಟಿದೊಟ್ಟಿಗೆ ತುಳುವೆರೆ ಉಡಲು ಜೋಡುಕಲ್ಲು ಕೂಟಗು ನನ್ನ ನಡಪುನಂಚಿನ ಈ ಉಚ್ಚಿಲದ ಕಂಡ ಜಾತ್ರೆದ ಪುಣ್ಯದ ಮಣ್ಣುಡು ನಡಪುನ ತನಿಯಜ್ಜೆ ಪನಪುನಂಚಿನ ನಾಟಕ ಕೀರ್ತಿಗನವಡು ಮಾಮಲ್ಲ ಸೊಲ್ಮೆ ಸಂದಾಯದ ಮುದ್ರೆಯನ್ನು ಒತ್ತುವೆರು ನಮ್ಮ ಪ್ರವೀಣ್ ಬಸ್ತಿ ಉಮೇರು. ಸ್ನೇಹ ಸಂಗಮ ರಿಜಿಸ್ಟರ್ಡ್ ಉಚ್ಚಿಲ ಯುವವೃಂದ ನೇತ ಇನ್ನಿತ ನವೀಕೃತ ಕಟ್ಟಡ ಉದ್ಘಾಟನದ ಕಾಂಡದ ಸಭಾ ಕಾರ್ಯಕ್ರಮ ಐತೆ ಬಯ್ಯದ ಸಭಾ ಕಾರ್ಯಕ್ರಮ ಹಿರಿತ ಕಾರ್ಯಕ್ರಮದ ದೀಪ ಪ್ರಜ್ವಲನ ಮಲ್ತನಂಚಿನ ಉಚ್ಚಿಲಕೋಟೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತೇಶ್ವರರು ಉಚ್ಚಿಲತಯ ನೀಲೇಶ್ವರ ಶ್ರೀ ಪದ್ಮನಾಭ ತಂತ್ರಿಲ ಇನ್ನಿತ ಕಾರ್ಯಕ್ರಮಕ್ಕೆ ಸೊಲ್ಮೇಲಿನ ಸಂದಾಯಿತ ಮಂತದಲ್ಲ ಅವೇ ರೀತಿ ಮುಖ್ಯ ಭಿನ್ನರಾದ ನಮ್ಮೊಟ್ಟಿಗೆ ಇತ್ತನಾರ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ನಮ್ಮೊಟ್ಟಿಗೆ ಇದ್ದಾರೆ ಅರೆಗ್ಲ ಸೊಲ್ಮೇಲಿನ ಸಂದಾಯಿತವಂತದ್ದು ಸಭೆತ ಅಧ್ಯಕ್ಷ ಸ್ಥಾನ ವಹಿಸನಂಚಿನ ಶ್ರೀ ರಾಜೇಶ್ ಎ ಉಚ್ಚಿಲ ಮೆರೆಗ್ಲ ಸೊಲ್ಮೇಲಿನ ಸಂದಾಯಿತ ಮಂತದ್ದು ವೇದಿಕೆ ಇತ್ತನಂಚಿನ ಮಾತೆರೆಗ್ಲ ಒಂಜೆ ಪಾತೆರಡು ಸೋಲಿತದ ಸೊಲ್ಮೇಲಿನ ಸಂದಾಯಿತ ಬಂತದ್ದು ಇನ್ನಿತ ಸಭಾ ಕಾರ್ಯಕ್ರಮ ಮುಗಿತೊಂದಲ್ಲ ಅವೇ ರೀತಿ ಈ ಸಭಾ ಕಾರ್ಯಕ್ರಮದ ನಿರೂಪಣೆ ಮಲ್ತನಂಚಿನ ಡಾಕ್ಟರ್ ಅರುಣ್ ಉಳ್ಳಾಲ್ ಅವೇ ರೀತಿ ಆಶುಕ್ ಮಾಡೂರು ಮೆಕ್ಲಿಗ್ಲ ಸುಲ್ಮೆಲಿನ ಸಂದಾಯಿತ ಮಂತದ್ದು ಪೊಸಕುರಲ್ ದೃಶ್ಯ ಮಾಧ್ಯಮದ ಕ್ಲಿಗ್ಲ ಸುಲ್ಮೆಲಿನ ಸಂದಾಯಿತ ಮಂತದ್ದು ಅವೇ ರೀತಿ ಈ ಒಂಜಿ ನವೀಕೃತ ಕಟ್ಟಡ ಉದ್ಘಾಟನೆ ಕಟ್ಟಡಗ ಕೊರ್ನಂಚಿನ ಪಣವು ಕೊರ್ನಂಚಿನ ಮಾತ ಪ್ರತ್ಯಕ್ಷ ಪರೋಕ್ಷವಾದ ಸಹಕಾರ ಮಲ್ತನಂಚಿನ ಮಾತೆರೆಗ್ಲ ಒಂಜೆ ಪಾತ್ರೆಡು ಸುಲ್ಮೆಲಿನ ಸಂದಾಯಿತ ಮಂತದ್ದು ಬಂದಲೆ ಕಲಾಭಿಮಾನಿ ಬಂದಲೆ ನನ್ನ ದುಂಬುಗು ಈ ಒಂಜಿ ವೇದಿಕೆಡೆ ತುಳುವೆರೆ ತೊಡಲು ಜೋಡ್ಕಡ್ಡು ಕಲಾವಿದಿರಿದು ಕಲಾ ಸವ್ಯಸಾಚಿ ಪ್ರಶಾಂತ್ ಕೆ ಬೊಕ್ಕ ರಂಗಕೇಸರಿ ರಮೇಶ್ ರೈ ಕುಕ್ವಾಳಿ ಅಭಿನಯದೊಂದಿಗೂ ತನಿಯಜ್ಜೆ ಪನ್ಪುರಂಚಿನ ನಾಟಕ ಅತ್ತೆ ನಂಬಿಕೆ ಪನ್ಪುರಂಚಿನ ಒಂಜಿ ವಿನೂತನ ಶೈಲಿದ ನಾಟಕ ಇತ್ತೆ ಈ ಒಂಜಿ ಚಾವಡಿ ರನ್ನಪೆರಡು ಇತ್ತೆ ವೇದಿಕೆನ ಅನುವು ಮಂತು ಕೊರೊಂದುಲ್ಲೆ ತುಳುವೆರೆ ಉಡಲು ಜೋಡುಕಲ್ಲು ಕಲಾವಿದರಿಗೆ